ನಿರಂಜನ್ ರೈ ನನ್ನನ್ನು ಅಣ್ಣನ ಸ್ಥಾನದಲ್ಲಿ ಕೂರಿಸಿ ಆ ಒಂದು ಪ್ರೀತಿ ಕೊಡ್ತಾ ಇದ್ದಂತ ವ್ಯಕ್ತಿ. ಎಲ್ಲೋ ಒಂದ್ ಕಡೆ ಏಕಾಂತವಾಗಿ ಕೂತಾಗ ಕೂಡ ಬೇರೆ ಯೋಚನೆಗಳೇ ಹೋಗ್ತಾ ಇಲ್ಲ, ಬರೀ ನಿರಂಜನ್ ರೈ. ಒಂದು ಮಾತಿದೆ, ಜವಾಬ್ದಾರಿ ಕೊಟ್ಟವನ್ನ ಜವಾಬ್ದಾರಿ ಯಾರಿಗೆ ಅಂತೇಳಿ. ಸೊ ನಿರಂಜನ್ ರೈ ಹಾಗಲ್ಲ, ಜವಾಬ್ದಾರಿ ಕೊಟ್ರೆ ಯಾರು ಕೊಟ್ಟರು ಅವರು ನಿಶ್ಚಿಂತೆ ಆಗಿರ್ಬೋದು, ಮತ್ತೆಲ್ಲ ಅವ್ರು ಮಾಡ್ತಾರೆ ಅಂತ ಒಂದು ವ್ಯಕ್ತಿತ್ವದ ಹುಡುಗ. ಈಗ ಮೈಸೂರು ಕಂಬಳ ಅಂತ ಆಯ್ತು ಮೊನ್ನೆ ಅಣ್ಣ, ಈಗ ನಾವು ಹೇಗೆ ಮಾಡೋದು ಅಂತ ನಾನು ಹೇಳಿದೆ, ಬ್ಯಾಂಗ್ಳೂರಿಗಿಂತಲೂ ಜಮಾಯಿಸುವ, ಇನ್ನೂ ಸ್ವಲ್ಪ ಜೋರಾಗಿ ಮಾಡುವ ಅಂದ್ರೆ ನನಗೆ ಅವಿದ್ರಷ್ಟು ಬಲ. అన్న గందర్ తయారవుతున్నారు అన్న దాదం అంటున్నారా ಬೇಗ ಬಿಡೋಡತ್ತ ನಾವು ಇಂಚನೆ ಪೊರ್ತು ಮಲ್ತ ತಿರ್ಗೊಂಡಿದ್ರ ಆಪುಡನ್ನ ಅಲ್ಲ ಬುಡಿಯರೇ. ನಿರಂಜನ್ ರೈ ಸಾಯ್ಲಿಲ್ಲ ಅಂತ, ನಮ್ಮ ಒಟ್ಟಿಗಿಲ್ಲ ಅಷ್ಟೇ. ಬ್ರಹ್ಮಕಲಶದ ಸಂದರ್ಭದಲ್ಲಿ ಕೂಡ ಇಲ್ಲಿ ಕೋಳಿ ವ್ಯಾಪಾರ ಆಗ್ತಾ ಇದ್ದಂತೆ ಅಂಗಡಿಯಲ್ಲಿ. ಮೊನ್ನೆ ಇವನು ಮೃತಪಟ್ಟಾಗ ಬುಧವಾರ ಮಧ್ಯಾಹ್ನದಿಂದ ಗುರುವಾರ ಸಾಯಂಕಾಲದವರೆಗೆ ಇಲ್ಲಿ ಅಂತ್ಯಕ್ರಿಯೆ ಆಗುವಲ್ಲಿವರೆಗೆ ಒಂದೇ ಒಂದು kg ಕೋಳಿ ಇಲ್ಲಿಂದ ಅಂಗಡಿಯಿಂದ ಹೋಗ್ಲಿಲ್ಲ ಅಂತ ಒಂದು ಸುದ್ದಿ. ನೋಡಿ, ಈ ಪ್ರೀತಿಯನ್ನು ಬಿಟ್ಟು ಹೋಗಿರ್ತೀವಲ್ಲ, ಮನುಷ್ಯ ಸತ್ತ ಮೇಲೂ ಬದುಕುದಂದ್ರೆ ಇದು. ನಿರಂಜನ ಹೋದ್ಮೇಲೆ ನನಗೆ ವಿಶ್ವಾಸ ಇಲ್ಲ, ಯಾರದು ವಿಶ್ವಾಸ ಇಲ್ಲ ಅಂತ ಹೇಳಿ. ಅಂದ್ರೆ ಸ್ವಂತ ನಾನೇ ಈ ಬದುಕುವ ಆಸೆಯನ್ನು ಒಂದು ಕ್ಷಣ ಬಿಟ್ಟಿದ್ದೇನೆ. ಅಂದ್ರೆ ಇನ್ನೊಂದು ಜನ್ಮ ಅಂತ ಇದ್ರೆ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಬೇಕು ಅವಳಿ ಜೋಡಿ ಮಕ್ಕಳಾಗಿ ಅಂತ ನನಗೊಂದು ಆಸೆ. ನಮಸ್ಕಾರ ವೀಕ್ಷಕರೇ, ಕಂಬಳ ಕ್ಷೇತ್ರದ ಮೇರು ನಕ್ಷತ್ರ ಒಂದು ಎಲ್ಲರನ್ನ ಕೂಡ ಕಣ್ಣೀರ ಸಾಗರದಲ್ಲಿ ಮುಳುಗಿಸಿ ಮೌನವಾಗಿ ಮರೆಯಾಗಿದೆ. ಮಠಂತಬೆಟ್ಟು ಮಹಿಷಮರ್ದಿನಿ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರು ಹಾಗೇನೆ ಕಂಬಳದ ಉದ್ಘೋಷಕರಾಗಿರುವಂತಹ ನಿರಂಜನ್ ರೈ ಮಠಂತಬೆಟ್ಟು ಅವರು ಹೃದಯಾಘಾತದಿಂದ ನಿಧನರಾಗಿ ಸ್ವರ್ಗಸ್ಥರಾಗಿದ್ದಾರೆ. ಇಂದಿಗೂ ಕೂಡ ಅದೆಷ್ಟೋ ಮನಗಳು ಮೌನವಾಗಿಯೇ ರೋಧಿಸ್ತಾ ಇದೆ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ, ಕೌಟುಂಬಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ತುಂಬಾನೇ ಆಕ್ಟಿವ್ ಆಗಿದ್ದಂತಹ ಅಪರೂಪದ ಜೀವ ಅಂತ ಹೇಳಿದ್ರೆ ಅದು ನಿರಂಜನ್ ರೈ ಮಠಂತಬೆಟ್ಟು ಅವರು. ಮನುಷ್ಯ ಇದ್ದಾಗ ಆತನ ಬಗ್ಗೆ ಮಾತಾಡೋದಲ್ಲ, ಆತ ನಮ್ಮ ಮುಂದೆ ಇಲ್ಲ, ನಮ್ಮೊಟ್ಟಿಗೆ ಇಲ್ಲ ಅಂತ ಹೇಳಿದ್ರು ಕೂಡ ಆತನನ್ನ ಪ್ರತಿದಿನ ಕೂಡ ಸ್ಮರಿಸೋದು, ನೆನಪಿಸೋದು ಇದೆ ಅಲ್ವಾ, ಅದು ಮುಖ್ಯ. ಈಗ ನಿರಂಜನ್ ರೈ ಮಠಂತಬೆಟ್ಟು ಅವರ ವಿಷಯದಲ್ಲಿ ಊರಿನ ಜನ, ಇವರ ಆತ್ಮೀಯರು, ಇವರ ಕುಟುಂಬದವರು, ಇವರು ಯಾರಿಗೆಲ್ಲ ಪರಿಚಯ ಇದ್ರು ಅವರು ಪ್ರತಿಯೊಬ್ಬರು ಕೂಡ ನಿರಂಜನ್ ರೈ ಮಠಂತಬೆಟ್ಟು ಅವರನ್ನ ನೆನಪಿಸಿಕೊಳ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ ಅವರು ಅಷ್ಟೊಂದು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಕೂಡ ಅಚ್ಚಳಿಯದೆ ಉಳಿಯೋ ರೀತಿಯಾಗಿ ಅವರ ವ್ಯಕ್ತಿತ್ವ ಆಯಿತು. ಕಂಬಳ ಕ್ಷೇತ್ರ ಅಂತ ಹೇಳಿದಾಗ ಹೆಚ್ಚಾಗಿಯೇ ಇವರು ನೆಚ್ಚಿಕೊಂಡಿದ್ದಂತಹ ಕ್ಷೇತ್ರ ಅದು. ಇಲ್ಲಿ ಉದ್ಘೋಷಕರಾಗಿ ಇವರ ಧ್ವನಿ ಕೇಳ್ತಾ ಇದೆ ಅಂತ ಹೇಳಿದಾಗ ಅದೆಷ್ಟೋ ಜನ ನಿರಂಜನ್ ರೈ ಮಠಂತಬೆಟ್ಟು ವಾರ್ನ ವಾಯ್ಸ್ ಪಂಡಿದ್ದು ಹೇಳುವಂತಹ ದಿನಗಳಿತ್ತು. ಆದರೆ ಇದೀಗ ಈ ಮೌನವಾಗಿರುವಂತಹ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನೆನಪು ಮಾತ್ರ ಉಳಿದಿರುವಂಥದ್ದು. ಕಂಬಳ ಕ್ಷೇತ್ರದಲ್ಲಿ ಒಂದೇ ತಾಯಿಯ ಮಕ್ಕಳಂತೆ ಇದ್ದಂತಹ ಉದ್ಘೋಷಕರ ಬಗ್ಗೆನೂ ನಾವು ಮಾತಾಡಬೇಕು. ಆತ್ಮೀಯರಾಗಿ ಇದ್ದಂತಹ ಎಡ್ತೂರು ರಾಜೀವ್ ಶೆಟ್ಟರು ನಮ್ಮ ಜೊತೆಗಿದ್ದಾರೆ. ಕಂಬಳ ಕ್ಷೇತ್ರದಲ್ಲಿ ಒಂದೇ ತಾಯಿಯ ಮಕ್ಕಳಂತೆಯೇ ಇವರು ಕೆಲಸವನ್ನ ಮಾಡಿದವರು. ನಾನು ಅವ್ರ ಜೊತೆ ಒಂದಿಷ್ಟು ವಿಚಾರಗಳನ್ನ ಮಾತಾಡಬೇಕು. ತುಂಬಾನೇ ಆತ್ಮೀಯರಾಗಿದ್ದವರು. ಅವರ ನಡುವಿನ ಒಡನಾಟ ಯಾವ ರೀತಿ ಆಗಿತ್ತು ಅಂತ ಕೇಳಬೇಕು ನಾನು. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ನಿರಂಜನ್ ರೈ ಮಠಂತಬೆಟ್ಟು ನಮ್ಮೊಂದಿಗೆ ಇಲ್ಲ, ಎಷ್ಟು ಖಾಲಿಯಾಗಿದೆ ಸರ್ ನಿಮ್ಮ ಮನಸ್ಸು ಅಂತ ಅವರನ್ನ ನೆನಪು ಮಾಡ್ಕೊಂಡಾಗ? ಮಾತುಗಳು ಬರೋದು ಸ್ವಲ್ಪ ತಡವಾಗಿ ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ಸುಮಾರು 92ರಿಂದ ನಾನು ನಿರಂಜನ್ ರೈ ಮತ್ತೆ ಮಠಂತಬೆಟ್ಟು ಇದೊಂದು ಕೊಂಡಿಯಾಗಿ ಇತ್ತು. ಅವರ ಅಣ್ಣ ಕಂಬಳ ಕ್ಷೇತ್ರದ ಗುರುಗಳು. ಸೊ ಆನಂತರ ಅವರು ಗತಿಸಿದ ನಂತರ ನಿರಂಜನ್ ರೈ ಕಂಬಳಕ್ಕೆ ಬಂದರು. ಆದರೆ ಮಠಂತಬೆಟ್ಟು ಮನೆತನದ್ದು ನನಗೆ ಮೊದಲೇ ಪರಿಚಯ ಇತ್ತು. ನಾನು ಅಲ್ಲಿ ನಾನೊಂದು ಸಂಬಂಧಿಕನಾಗಿ ಹೆಚ್ಚು ಹೇಳ್ಬೇಕಂದ್ರೆ ನಿರಂಜನ್ ರೈ ನನ್ನನ್ನು ಅಣ್ಣನ ಸ್ಥಾನದಲ್ಲಿ ಕೂರಿಸಿ ಆ ಒಂದು ಪ್ರೀತಿ ಕೊಡ್ತಾ ಇದ್ದಂಥ ವ್ಯಕ್ತಿ. ಸೊ ಏನಾಯ್ತು, ಈಗ ಒಂದು 100 ರೂಪಾಯಿ ಖರ್ಚಾದ್ರೆ ನಮಗೆ ಬೇಜಾರಾಗುವುದಿಲ್ಲ. ಅದೇ 100 ರೂಪಾಯಿ ಕಳೆದು ಹೋದಾಗ ಏನೋ ಒಂದು ತಳಮಳ ಮನಸ್ಸಿಗೆ ಆಗ್ತದೆ. ಬರೀ 100 ರೂಪಾಯಿ ವಿಚಾರ ನಾನು ಹೇಳ್ತಾ ಇದ್ದೇನೆ. ಬಟ್ ಇಲ್ಲಿ ಒಬ್ಬ ಮನುಷ್ಯ ಇನ್ನೂ ಬಾಳಿ ಬದುಕಬೇಕಾದ ವಯಸ್ಸು, ವಿಧಿಲೀಲೆಗೆ ಯಾರೂ ಮಾತಾಡ್ಲಿಕ್ಕಿಲ್ಲ. ಬಟ್ ಅದು ಏನೋ ಒಂದು ಹಾಗೆ ಆಗುತ್ತೆ. ಆದರೆ ಕಳ್ಕೊಂಡಾಗ ಆಗುವಂಥ ನೋವು ಇದೆಯಲ್ಲ,
ಅದನ್ನು ಇನ್ನೊಂದು ನಿರಂಜನ್ ರೈ ಅಂತ ಒಬ್ಬ ಪ್ರತಿಭಾವಂತನನ್ನು ಈ ಅವರ ಫ್ಯಾಮಿಲಿ ಬಿಡಿ, ಅವರ ಕುಟುಂಬ ಬಿಡಿ, ಇಡೀ ಈ ಊರಿಗೆ ಒಂದು ನಷ್ಟ ಅಂತ, ಈ ರಾಜ್ಯಕ್ಕೆ ನಷ್ಟ. ಸೊ ಹಾಗಾಗಿ ಅದನ್ನ ಏನು ಜೀರ್ಣ ಮಾಡಿಕೊಳ್ಳಿಕ್ಕೆ ತುಂಬಾ ದಿನಗಳೇ ಬೇಕಾಗ್ಬೋದು ಅಂತ. ಎಲ್ಲೋ ಒಂದ್ ಕಡೆ ಏಕಾಂತವಾಗಿ ಕೂತಾಗ ಕೂಡ ಬೇರೆ ಯೋಚನೆಗಳೇ ಹೋಗ್ತಾ ಇಲ್ಲ, ಬರೀ ನಿರಂಜನ್ ರೈ. ನಾವು ಒಟ್ಟಿಗೆ ಕಳೆದಂಥ ದಿನಗಳು ಬಹುಶಃ ಅದನ್ನು ಇನ್ನೊಂದು ಸಲ ಅದನ್ನು ಅಂತ ಒಂದು ಸ್ನೇಹಮಯಿ ಒಬ್ಬ ಮನುಷ್ಯನ ಪಡೀಲಿಕ್ಕೆ ಕಷ್ಟ ಇದೆ ಅಂತ ನನಗೆ ಅನಿಸೋದು. ಅದು ಕೌಟುಂಬಿಕ ವಿಚಾರಗಳಿರಲಿ, ಸಾಮಾಜಿಕ ವಿಚಾರಗಳಿರಲಿ, ಅಂತ ಪ್ರತಿಭಾವಂತ ಹುಡುಗ. ನನಗೆ ಆಗೋದು ಈಗ 1 ತಿಂಗಳೊಳಗೆ ಒಂದು ನಾಟಕ ಆಗಬೇಕು ಅಂದರೆ ಒಂದು ಸ್ಕ್ರಿಪ್ಟ್ ಮಾಡಿ ಆಯಿತು. ಅಷ್ಟು ಪ್ರತಿಭೆ ಇದ್ದ ಹುಡುಗ. ನಮಗೆಲ್ಲ ಗೊತ್ತಿದೆ, ಒಂದು ಕಂಬಳ ಕ್ಷೇತ್ರದಲ್ಲಿ ಕಾರ್ಯಕ್ರಮ ನಿರೂಪಣೆ ಇರ್ಬೋದು, ಅಥವಾ ಅದರ ಬಗ್ಗೆ ಇರುವಂಥ ಕಾಳಜಿ. ನಾನು ಹೇಳೋದು ಆ ನಿರೂಪಣೆ ಎಲ್ಲರೂ ಮಾಡ್ತಾರೆ, ಬಟ್ ನಿರಂಜನರು ಹೇಗೆ ಅಂತೇಳಿ ಅಲ್ಲಿ ಅಚ್ಚುಕಟ್ಟಾಗಿ ಆಗಬೇಕು, ಅದರಲ್ಲಿ ಲೋಪದೋಷಗಳಾಗಬಾರ್ದು, ಅದು ಒಂದು ಮಾದರಿಯಾಗಿ ಆಗಬೇಕು ಅನ್ನುವಂಥ ಕಾಳಜಿಯ ಮೇಲೆ ಮಾಡುವಂಥ ಕಾರ್ಯಕ್ರಮ. ಅಂದರೆ ಜವಾಬ್ದಾರಿ ಕೊಟ್ಟರೆ ಇನ್ನು ಈಗ ಒಂದು ಮಾತಿದೆ, ಜವಾಬ್ದಾರಿ ಕೊಟ್ಟವನ್ನ ಜವಾಬ್ದಾರಿ ಯಾರಿಗೆ ಅಂತೇಳಿ. ಸೊ ಎಲ್ಲೋ ಕಡೆ ನಾವು ನೋಡ್ತಾ ಇರ್ತೀವಿ. ಸೊ ನಿರಂಜನ್ ಹಾಗೆಲ್ಲ ಜವಾಬ್ದಾರಿ ಕೊಟ್ಟರೆ ಯಾರು ಕೊಟ್ಟರು ಅವರು ನಿಶ್ಚಿಂತೆಯಾಗಿರ್ಬೋದು, ಮತ್ತೆಲ್ಲ ಅವ್ರು ಮಾಡ್ತಾರೆ ಅಂತ ಒಂದು ವ್ಯಕ್ತಿತ್ವದ ಹುಡುಗ. ಸೊ ಇಲ್ಲ ಅಂತ ನೆನೆಸ್ಕೊಂಡು ಇದ್ದಾನೆ ಅಂತ ಆಗ್ತದೆ ನನಗೆ. ಇಲ್ಲ ಮನೆ ಒಳಗೆ ಇದ್ದಾನೆ ಅಂತ ಒಂದು ಅದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಅಂತೂ ಮನಸ್ಸಿಂದ ಒಂದು ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ ಈಗ. ಓಕೆ ಸರ್, ಇವಾಗ ಅವರು ನಿಧನರಾದ್ರು ಅನ್ನುವಂಥದ್ದು ನಿಮಗೆ ಗೊತ್ತಾದಾಗ ನೀವು ಎಲ್ಲಿದ್ರಿ ಅಂತ ಆ ಒಂದು ದಿನವನ್ನ ಒಮ್ಮೆ ನೆನಪು? ಆ ದಿನದಲ್ಲಿ ನಾನು ಮನೆಯಲ್ಲೇ ಇದ್ದೆ, ಊಟ ಮಾಡಿ ಇನ್ನೇನು ಕೂತ್ಕೊಳ್ಬೇಕನ್ನುವಾಗ ಹೇಳಿದರು ನನಗೆ. ನನ್ನ ಪರಿಸ್ಥಿತಿ ಹೇಗಾಯ್ತು ಕೇಳಿದರೆ, ಕರೆಂಟಿನ ಫ್ಲಗ್ ಮುಟ್ಟಿದಾಗ ನಮ್ಮ ದೇಹಕ್ಕೆ ಏನಾಗ್ತದೆ ಅಂತ ಒಂದು ಅನುಭವ ಆಯಿತು. ಅವ್ರ ಹತ್ರ ಕೇಳಿದೆ, ತಮಾಷೆ ಮಾಡ್ತಾ ಇದ್ದೀರಾ ನಿಜವಾಗಿ? ಅಂದರೆ ಹಿಂದಿನ ದಿವಸ ನಾನು ಬ್ಯಾಂಗ್ಳೂರಿಂದ ಬರಬೇಕಾದ್ರೆ ಮಾತಾಡ್ತಾ ಇದ್ದೆ ಫೋನಲ್ಲಿ, ಬೆಳಿಗ್ಗೆ ಆಫೀಸು ಅದೆಲ್ಲ ಗೊತ್ತಿದೆ. ಬಟ್ ಒಂದೇ ಸಲ ವಿಚಾರಗಳು ಬಂದಾಗ ಅದನ್ನು ಏನು ಮಾಡೋದು ಅಂತ ಗೊತ್ತಿಲ್ಲ. ಈಗ ಒಟ್ಟು ನಾವು ಡೆಸ್ಪರೇಟಾಗಿ ಒಂದು 4 ತಿಂಗಳು 6 ತಿಂಗಳು ಎಲ್ಲೋ ಹಾಸ್ಪಿಟಲೈಸ್ ಆಗಿ ಇದ್ದರೆ ಅದೊಂದು ಲೆಕ್ಕ ಬೇರೆ. ಬಟ್ ಚಲಾವಣೆಯಲ್ಲಿದ್ದ ಮನುಷ್ಯ ದಿಢೀರ್ನ ಈಗ ಆದಾಗ ಆ ಆಘಾತವನ್ನು ತಡ್ಕೊಳ್ಲಿಕ್ಕೆ ಆಗಲಿಲ್ಲ ಅಂತ ಮತ್ತು ಏನು ಮಾಡಲಿ ಹೊರಟು ಬಂದೆ, ಅದು ಬೇರೆ ವಿಷಯ. ಆದರೆ ಬರುವಲ್ಲಿವರೆಗೂ ಈಗ ಇಲ್ಲಿ ಕಾರ್ಯಕ್ರಮ ಆಯಿತು, ಎಲ್ಲ ಆಯಿತು, ಅಂತ್ಯ ಸಂಸ್ಕಾರ ಎಲ್ಲ ಆಯಿತು. ನಾನು ಮನೆಗೆ ಹೋಗ್ಬಿಟ್ಟು ನನ್ನ ಮನಸ್ಸಲ್ಲಿ ನಿರಂಜನ್ ರೈ ಅಲ್ಲ ಅಂತಲೇ ಬಂದಂಗೆ, ನಿರಂಜನ್ ರೈ ಇದ್ದೇ ಕಾರ್ಯಕ್ರಮ ಅನ್ನೋದು ನನ್ನ ಮನಸ್ಸಿಗೆ ಹೋಗಲೇ ಇಲ್ಲ. ಯಾರ್ದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದೆ. ಅಂದರೆ ನಮ್ಮ ಈ ಸ್ನೇಹಾಚಾರದ ಗಟ್ಟಿತನ ಅಷ್ಟಿತ್ತು ಅಂತ. ಈಗ ನನಗೆ ತುಂಬ ಲಾಸು ಹೇಗೆಂತ ಹೇಳಿದ್ರೆ, ನನಗೆ ಪ್ರಾಯಕ್ಕೆ ನನಗಿಂತ ಚಿಕ್ಕವನಾಗಿ ನಾನೊಬ್ಬ ದೊಡ್ಡ ಅಡ್ವೈಸರ್. ಅವನು ಯಾವುದೇ ಕಾರ್ಯಕ್ರಮ ಇರಲಿ, ನಾವು ಪರಸ್ಪರ ಫೋನು ಅಥವಾ ಸಿಕ್ಕಿದರೆ ಆ ಕಾರ್ಯಕ್ರಮ ಹೇಗೆ ಆಗಬೇಕು ಅನ್ನೋದು ಸ್ವತಃ ಅವನು ವಿಶ್ಲೇಷಣೆ ಮಾಡಿ ಹೇಳುವವನು. ಅಂದರೆ ನನ್ನೊಬ್ಬ ದೊಡ್ಡ ಅಡ್ವೈಸರ್ ಅಂತ ನನಗೆ. ಸೊ ಆ ಜಾಗವನ್ನು ಭರ್ತಿ ಮಾಡಲಿಕ್ಕೆ ಇನ್ನೊಬ್ಬ ನಿರಂಜನ್ ರೈ ಸಿಗುವುದಿಲ್ಲ. ಈಗ ಲಾಸ್ ಆಗಿರೋದೇನು, ಇಲ್ಲಿಂದ ಭೂಮಿಯಿಂದ ಹೋದ್ಮೇಲೆ ಅವ್ರದ್ದು ಕಾರ್ಯಕ್ರಮ ಮುಗಿಯಿತು, ಇನ್ನು ಉಳಿದವ್ರದ್ದು ಹೆಂಡತಿ ಮಗಿದ್ದಾರೆ. ಅದು ನಿರಂಜನ್ ರೈ ಸಾಯಲಿಲ್ಲ, ದೇಹ ಹೋಗಿರ್ಬೋದು. ಬಟ್ ನಿರಂಜನ್ ರೈ ಒಂದು ಮಾತು ಮಾಸ್ಟರ್ ಹಿರಣ್ಯ ಹೇಳಿದಂಗೆ ನೆನಪಿದೆ, ನಾನು ಸತ್ತ ಮೇಲೂ ಬದುಕಬೇಕು ಅಂತ. ಅಂದರೆ ಅದೇ ಮಾತಲ್ಲಿದೆ, ಹುಟ್ಟಿದಾಗ ಉಸಿರು ಸತ್ತ ಮೇಲೆ ಹೆಸರು ಅಂತ. ಸೊ ನಿರಂಜನ್ ರೈ ಹೆಸರಲ್ಲಿ ಇರ್ತಾನೆ ಅಂತ, ಅಜರಾಮರವಾಗಿ ಇರ್ತಾನೆ ಅವನು. ಅಂದರೆ ಮಾಡಿದಂಥ ಒಳ್ಳೆ ಕಾರ್ಯಕ್ರಮಗಳನ್ನು ಜನ ಮೆಲುಕು ಹಾಕ್ತಾರೆ. ಹಾಗಾಗಿ ನಿರಂಜನ್ ರೈ ಸಾಯಲಿಲ್ಲ ಅಂತ, ನಮ್ಮ ಒಟ್ಟಿಗಿಲ್ಲ ಅಷ್ಟೇ. ಹಾಗೆ ನನಗೆ ಭಾಸ ಆಗ್ತಾ ಇದೆ. ಓಕೆ ಸರ್, ಆರೋಗ್ಯ ಸಮಸ್ಯೆ ಬಗ್ಗೆ ಏನಾದರೂ ಹೇಳ್ಕೊಳ್ತಾ ಇದ್ರಾ, ಅಥವಾ ನೀವು ಕಂಬಳದಲ್ಲಿ ಒಟ್ಟಿಗೆ ಇರ್ತಿದ್ರಿ ಆಗ ಆರೋಗ್ಯ ಸಮಸ್ಯೆಗಳು ಕಾಣಿಸುವಂಥದ್ದು ಈ ಥರ ಏನಾದರೂ? ಇಲ್ಲ, ಆರೋಗ್ಯ ಅಂದರೆ ಕಾಲು ಒಂದು ಸ್ವಲ್ಪ ನೋವಿತ್ತಾಗ, ಅದೇನೋ ಅದಕ್ಕೆ ಔಷಧಿ ಅದೆಲ್ಲ ಆಗ್ತಾ ಇತ್ತು ಅಂತ ಒಂದು ಜೀವನದಲ್ಲಿ ಭರವಸೆ ಇತ್ತು ಅವನಿಗೆ. ಅಂದರೆ ಅಂಥ ದೊಡ್ಡ ಆರೋಗ್ಯಕ್ಕೆ ಇಡಲಿಲ್ಲ ನಂದು. ಯಾರಾದರೂ ಸ್ವಲ್ಪ ನೀವು ವಾಕ್ ಮಾಡಿ ಆ ಥರ ಯಾರಾದರೂ ಅಡ್ವೈಸ್ ಮಾಡಿದರೆ ಹೇಳೋನು. ನನಗೇನು ಒಂದು ಆರೋಗ್ಯ ಸರಿ ಇಲ್ಲ ನೀವು ಈ ಥರ ಅಂದರೆ ಒಂದು ಸ್ವಾಭಿಮಾನದ ಬದುಕು ಒಂದು. ಇನ್ನೊಬ್ಬರಿಗೆ ಯಾವುದೇ ಕಷ್ಟಗಳಿದ್ರು, ವೈಯಕ್ತಿಕವಾಗಿ ಯಾವುದೇ ಸಮಸ್ಯೆಗಳಿದ್ರು ಅದನ್ನು ಸ್ವಾಭಿಮಾನಕ್ಕಿಂತ ಅದನ್ನು ಮೆಟ್ಟಿ ಯಾರ ಹತ್ರ ಹೇಳ್ತಿರ್ಲಿಲ್ಲ. ಅಂದರೆ ಆ ಬದುಕು ಒಂದು ಹಾಗಿತ್ತು ಅಂತ. ನಿರಂಜನ್ ರೈ ನಾನು ಯಾವತ್ತು ಹೇಳ್ತೇನೆ, ಒಂದು ಪುಸ್ತಕ, ಆ ಪುಸ್ತಕದಲ್ಲಿ ಒಂದೊಂದು ಪೇಜಲ್ಲಿ ಒಂದು ಪೇಜ್ ನಾವು ತೆಗೆದಾಗ ಕುಟುಂಬ, ಇನ್ನೊಂದು ಪೇಜ್ ತೆಗೆದಾಗ ಸಾಮಾಜಿಕ ವ್ಯವಸ್ಥೆಗಳು ಕೆಲಸಗಳು, ಇನ್ನೊಂದು ಪೇಜ್ ನಾಟಕ ರಂಗ, ಧಾರ್ಮಿಕ, ಹೀಗೆ ಒಂದೊಂದು ಪೇಜಲ್ಲೂ ಒಂದೊಂದು ಶಾಪ ಮೂಡಿಸಿ ಹೋದಂಥ ಒಬ್ಬ
ನನ್ನ ತಮ್ಮ ಈ ಮನೆಯಲ್ಲಿದ್ದವರು ಮಗಳನ್ನು ನಿಟ್ಟೆಯಲ್ಲಿ ಮೊನ್ನೆ ಇಂಜಿನಿಯರಿಂಗ್ ಸೀಟ್ ಆಯಿತು. ಅದೊಂದು ಖುಷಿ ಇತ್ತು ಮನಸ್ಸಲ್ಲಿ ಅವನಿಗೆ. ಅಂದರೆ ಒಂದು ಒಳ್ಳೆಯ ಸಂಸ್ಥೆಯಲ್ಲಿ ನನ್ನ ಮಗಳಿಗೆ ಒಂದು ಸೀಟ್ ಆಯಿತು ಅಂತ ಒಂದು ಖುಷಿ ಇತ್ತು. ಕಾರಣ ಅಂತ ಹೇಳಿದ್ರೆ ಈಗ ನಾವೆಲ್ಲ ಈ ಕಾರ್ಯಕ್ರಮ ಆದಮೇಲೆ ನಾವೆಲ್ಲ ಹೋಗಿರ್ತೀವಿ, ಆ ಮನೆಯಲ್ಲಿರೋರು ಹೆಂಡತಿ ಮತ್ತು ಮಗು. ಸೊ ನನಗಾಗೋದು ಅವ್ರ ಪರಿಸ್ಥಿತಿ ಹೇಗೆ ಅಂತ ಮಾತಾಡಿದ್ರೆ ಸರ್ ಅವ್ರ ಜೊತೆ ಏನಾದರೂ ಹೇಳಿದ್ರೆ? ಯಾರ ಹತ್ರ? ವೈಫ್ ಮತ್ತು ಮಗಳ ಜೊತೆ ಏನಾದರೂ ಹೇಳಿದ್ರಾ ಅಂತ? ಅಲ್ಲ, ಅವರು ಹೇಳೋದು ನಾನು ಎಲ್ಲ ಕೆಲಸಗಳು ಏನಿರ್ಬೋದು ಅವರು ನನಗೆ ಡೈರೆಕ್ಷನ್ ಮಾಡ್ತಾಯಿದ್ರು ಬಿಟ್ಟರೆ ನಾನು ಯಾವುದೇ ಜವಾಬ್ದಾರಿ ತಗೊಂಡು ಇಲ್ಲಿವರೆಗೆ ಏನು ಕೆಲಸ ಮಾಡಲಿಲ್ಲ. ನನಗಿನ್ನು ನಾನು ಹೇಗೆ ಬದುಕೋದು ಅಂತ, ಮಗು ಒಂದು ಅಲ್ದಿದ್ರೆ ನಾನು ಅವರೊಟ್ಟಿಗೆ ಹೋಗ್ತಾ ಇದ್ದೆ ಅನ್ನುವಂಥ ಮಾತುಗಳನ್ನು ಅವಳು ಹೇಳ್ತಾಳೆ. ಅಂದರೆ ಸಹಜವಾಗಿ ಅಂದರೆ ಈ ಜವಾಬ್ದಾರಿಗಳನ್ನು ವಹಿಸಿಕೊಂಡು ರಿಮೋಟ್ ಥರ ಅದು ಕೆಲಸ ಮಾಡಿ ಏನಾದರೂ ಇದ್ದರೆ, ಸೊ ಆ ಜವಾಬ್ದಾರಿಗಳು ಒಮ್ಮೆಲೆ ಬಂದಾಗ ಒಂದು ನಂಬಿಕೊಂಡಿದ್ದಂಥ ಮನುಷ್ಯ ಇಲ್ಲ, ಜೊತೆಗೆ ಇಷ್ಟೆಲ್ಲ ಜವಾಬ್ದಾರಿಗಳು ಅದನ್ನು ನಿಭಾವಣೆ ಮಾಡೋದು ಹೇಗೆ ಅನ್ನುವಂಥದ್ದು. ಈಗ ನಾವು ಎಲ್ಲೋ ಇದ್ಕೊಂಡು ನಾವು ಇಷ್ಟು ಅಂದರೆ ಅವ ಇಲ್ಲ ಅಂತೇಳಿ ಆಲೋಚನೆ ಮಾಡ್ತೇವೆ. ಆ ಹೆಂಡತಿ ಪಾಪ ಅವಳು ಮುಂದೆ ದಾರಿನೇ ಇಲ್ಲಲ್ಲ. ಈಗ ಒಂದು ಕಡೆ ಹೋದಾಗ ಸಂಪೂರ್ಣ ದಾರಿ ಬಂದಾಗಿದೆ, ಕತ್ತಲಾಗಿದೆ. ಈ ಪರಿಸ್ಥಿತಿಯಲ್ಲಿ ಆ ಹೆಣ್ಣು ಮಗಳ ಮನೋಸ್ಥಿತಿ ಹೇಗಿರ್ಬೋದು ಅಂತ, ಅವಳನ್ನು ಸಮಾಧಾನಪಡಿಸೋದು ಹೇಗೆ ಅಂತ. ಅಂದರೆ ದೇವರು ಸಮಾಧಾನ ಕೊಡ್ತಾರೆ, ಅದು ಬೇರೆ ವಿಚಾರ. ಆದರೆ ಎಟ್ಟೆ ಸಡನ್ ಆ ಮೂಮೆಂಟ್ಗಳಾದಾಗ ಇನ್ನು ಬದುಕಿನ ಪಥ ಏನು ಅಂತ. ಹಾಗಾಗಿ ದೇವ್ರ ಹತ್ರ ಪ್ರಾರ್ಥನೆ ಮಾಡೋದು ಇಷ್ಟೇ, ಒಂದು ಅವನಿಗೆ ಸದ್ಗತಿ ಸಿಗಬೇಕು, ಇನ್ನು ಇವಳಿಗೆ ಸಮಾಧಾನ ಕೊಡಬೇಕು ಅಂತ. ಬೇರೆ ನಾನಿದ್ದೇನೆ ನಾನು ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಅದಕ್ಕೆ ನಿರಂಜನ್ ರೈ ಉದಾಹರಣೆ, ನಾವು ಮನುಷ್ಯರು ಇದ್ದೇವೆ ಅಂತ ಹೇಳಿದರೆ ಎಲ್ಲಿವರೆಗೆ ಇದ್ದೇವೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ದೇವರೇ ಏನಾದರೂ ಅವಳಿಗೆ ಧೈರ್ಯ ಕೊಡಬೇಕು ಅಂತ. ಓಕೆ ಸರ್, ಕಂಬಳ ಕ್ಷೇತ್ರ ಅಂತ ಹೇಳಿದ್ರೆ ಅವರು ತುಂಬವಾಗಿ ಹಚ್ಚಿಕೊಂಡಿದ್ದಂಥ ಕ್ಷೇತ್ರ ಸರ್. ಅದೆಷ್ಟೋ ಕಂಬಳಗಳನ್ನು ಯಶಸ್ವಿಯಾಗಿ ಮುನ್ನಡೆಸಿದವರು. ಬೆಂಗಳೂರು ಕಂಬಳವನ್ನು ಕೂಡ ಅವರು ತುಂಬಾನೇ ಆಕ್ಟಿವ್ ಆಗಿದ್ದುಕೊಂಡು ಸಕ್ಸಸ್ ಮಾಡಿದವರು ಸರ್. ಹಾಗಾಗಿ ಕಂಬಳ ಕ್ಷೇತ್ರ ಎಷ್ಟು ನಷ್ಟ ಅನುಭವಿಸ್ಬೋದು ಸರ್ ಅಂತ ಅವರೊಂದಾಗಿ. ಎರಡು ಕಂಬಳ ಬೇರೆಲ್ಲ ಕಂಬಳಕ್ಕೆ ಒಂದು ಸ್ವಲ್ಪ ಹೊತ್ತು ಬರ್ತಾ ಇದ್ರು ಬೇರೆ. ಬಟ್ ಈ ಎರಡು ಕಂಬಳಗಳು ಅದರ ಪ್ರಮುಖ ವ್ಯಕ್ತಿನೇ ನಿರಂಜನ್ ರೈ. ಅಲ್ಲಿ ಅಧ್ಯಕ್ಷರು ಇರ್ಬೋದು, ಸಮಿತಿಗಳಿರ್ಬೋದು, ಅದು ಬೇರೆ. ಆ ಬರುವಂಥ ಅತಿಥಿಗಳನ್ನು ಆ ಸಭಾ ಕಾರ್ಯಕ್ರಮ ನಿರೂಪಣೆ ಮಾಡೋದು ಒಟ್ಟಾರೆಯಾಗಿ. ಈಗ ಪುತ್ತೂರಿನಂಥ ಕಂಬಳ ನಿಜವಾಗಿ ನಾನು ಯಾವಾಗಲೂ ಹೇಳ್ತೇನೆ, ಜಿಲ್ಲೆಯಲ್ಲಿ ನಡೆಯುವಂಥ ಕಂಬಳದಲ್ಲಿ ಒಂದು ವಿಶೇಷ ರೀತಿಯ ಕಂಬಳ ಪುತ್ತೂರಿನ ಕಂಬಳ. ಇಷ್ಟು ಈ ಪುತ್ತೂರಿನಲ್ಲಿರುವ ಸೇರುವಷ್ಟು ಪ್ರೇಕ್ಷಕರು ಎಲ್ಲಿ ಸೇರೋದಿಲ್ಲ. ಸೊ ಹಾಗಾಗಿ ಅಷ್ಟು ದೊಡ್ಡ ಸಮಾರಂಭವನ್ನು ಒಬ್ಬನ ಒಂದು ಆಲೋಚನಾ ಶಕ್ತಿಯಿಂದ ಅದನ್ನೊಂದು ಏನು ಹೇಳ್ತಾರೆ ಒಂದು ನಿರೂಪಣೆ ಮಾಡುವಂತೇಳಿ ಸಣ್ಣ ವಿಚಾರ ಅಲ್ಲ ಅದು. ಸೊ ಹಾಗಾಗಿ ಕಂಬಳ ಕ್ಷೇತ್ರಕ್ಕೆ ನಿಜವಾಗಿ ತುಂಬಲಾರದ ನಷ್ಟ. ಅದು ಬರೀ ಶಬ್ದಕ್ಕಾಗಿ ಹೇಳುವಂಥ ಮಾತುಗಳಲ್ಲ. ನಿರಂಜನ್ ರೈ ಏನು ಅನ್ನೋದು ನಮ್ಗೆ ಗೊತ್ತಿದೆ, ಅವನ ಹತ್ರ ಪ್ರತಿಭೆ ಏನಿದೆ ಅಂತ ಗೊತ್ತಿದೆ. ಸೊ ಹಾಗಾಗಿ ಅದನ್ನು ನಿರಂಜನ್ ರೈಗೆ ಸಾಟಿ ಇನ್ನೊಬ್ಬರನ್ನು ಭರ್ತಿ ಮಾಡೋದು ಕಷ್ಟ ಸಾಧ್ಯವೇ. ಹಾಗಾಗಿ ಈ ಎರಡು ಕಂಬಳಗಳಿಗಂತೂ ತುಂಬ ನಷ್ಟ. ಓಕೆ ಸರ್, ಕಂಬಳ ಅಂತ ಹೇಳಿದಾಗ ನೀವು ಕೂಡ ಹಾಗೆ ತುಂಬಾನೇ ಆಕ್ಟಿವ್ ಆಗಿದ್ದವ್ರು. ನಾನು ಇದಕ್ಕಿಂತ ಮುಂಚೆ ಕೂಡ ಹೇಳಿದೆ, ಒಂದೇ ತಾಯಿಯ ಮಕ್ಕಳಾಗಿ ನೀವು ಅಲ್ಲಿ ಸೇರ್ತಾ ಇದ್ರಿ ಅನ್ನುವಂಥದ್ದು. ಹಾಗಾಗಿ ಏನಾದರೂ ಹೇಳ್ತಾ ಇದ್ರಾ ಅಂತ, ಮುಂದೆ ನಾವು ಈ ಥರ ಬದಲಾವಣೆಗಳನ್ನ ಮಾಡಬೇಕು, ಹೊಸದನವನ್ನು ಆ್ಯಡ್ ಮಾಡ್ಕೊಳ್ಬೇಕು, ಆ ಥರ ಏನಾದರೂ ಮಾತಾಡ್ತಾ ಇದ್ರೆ? ಭವಿಷ್ಯದ ವಿಚಾರದಲ್ಲಿ ಈಗ ಮೈಸೂರು ಕಂಬಳ ಅಂತ ಆಯಿತು ಮೊನ್ನೆ. ಹಾಗೆ ನನ್ನ ಹತ್ರ ಅದಾಗ್ತದೆ ಅಂತ ನನಗೆ ಕೇಳಿದೆ, ಅಣ್ಣ ಈಗ ನಾವು ಹೇಗೆ ಮಾಡೋದು ಅಂತ. ನಾನು ಹೇಳಿದೆ, ಬ್ಯಾಂಗ್ಳೂರಿಗಿಂತಲೂ ಜಮಾಯಿಸುವ, ಇನ್ನೂ ಸ್ವಲ್ಪ ಜೋರಾಗಿ ಮಾಡುವ, ನಾವೇನು ಮಾಡೋಣ, ನೀನಿದ್ದೀಯಲ್ಲ ನೋಡುವ, ಅಂದರೆ ನನಗೆ ಅವಿದ್ರಷ್ಟು ಬಲ ಮಾಡುವಂಥ ಆ ಮಾತುಗಳೆಲ್ಲ ಆಯಿತು. ಮೀಟಿಂಗ್ ಹೋಗೋದು ಇದೆಲ್ಲ ಆಯಿತು, ಈ ಮಧ್ಯದಲ್ಲಿ ಇಷ್ಟೆಲ್ಲ ಆಯಿತು. ಹಾಗಾಗಿ ಅವನಿಗೆ ಸಪೋರ್ಟಿವ್ ಆಗಿ ಒಳ್ಳೆ ಮನುಷ್ಯನವರು ಬೇಕು. ಈಗ ಎದುರಲ್ಲಿ ಮಾತಾಡಿ ಹಿಂದಿಂದ ಏನಾದರೂ ತರಲೆ ಮಾಡೋರು ಅವನಿಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಅವನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಒಂದೇ ರೂಟಲ್ಲಿ ನಮಗೆಲ್ಲ ಹೇಳ್ತಾ ಇದ್ರು. ನಾನು ಮೊನ್ನೆ ಸಂತಾಪ ಸಭೆಯಲ್ಲಿ ಹೇಳಿದೆ, ನಮಗೆಲ್ಲ ಅವಳಿ ಜವಳಿ ಮಕ್ಕಳು ಅಂತ ಹೇಳ್ತಿದ್ರು. ಹಾಗಾಗಿ ಆ ಸಮಾನ ವಿಶ್ವಾಸಗಳಿತ್ತು ಅಂತ. ಈಗ ಎಲ್ಲರೂ ಮನುಷ್ಯರು ಇರ್ತಾರೆ, ಆದರೆ ಆತ್ಮೀಯತೆ ಮತ್ತು ಆತ್ಮವಂಚನೆ ಮಾಡದೇ ಇರುವಂಥ ಸ್ನೇಹಾಚಾರ ಇದೆಯಲ್ಲ, ಅದು ತುಂಬ ಗಟ್ಟಿತನ ಆಗ್ತದೆ ಅಂತ ಹೇಳೋದು ನಾನು. ಹಾಗಾಗಿ ನಿರಂಜನ್ ರೈ ಮತ್ತು ನಾನು ನೀವೇ ಹೇಳಿದಾಗೆ ಒಂದೇ ತಾಯಿ ಮಕ್ಕಳಾಗಿ ಇದ್ದವರು. ಹಾಗಾಗಿ ಆ ಕಳ್ಕೊಂಡ ದುಃಖವನ್ನು ಮರೆಯಲಿಕ್ಕೆ ಆಗುವುದಿಲ್ಲ ಅಂತ ನನ್ನ ಮನಸ್ಸಲ್ಲಿ ಆಗುವುದು. ಅದು ಸಮಾಧಾನ ಕೊಡುವ ದೇವರು ನಾನು ಹೇಳ್ತೇನೆ,
ಆದರೆ ನಾನು ಇನ್ನೊಬ್ಬರಿಗೆ ಸಮಾಧಾನ ಮಾಡ್ತೇನೆ, ಬಟ್ ನನ್ನೊಳಗೆ ನನ್ನನ್ನು ಸಮಾಧಾನ ಮಾಡಿಕೊಳ್ಳಿಕ್ಕೆ ನನಗೆ ಆಗ್ತಾ ಇಲ್ಲ. ದೇವರಿಗೆ ಬೈದಿದ್ದೀರಾ ಸರ್, ಯಾಕೆ ಹೀಗೆ ಮಾಡಿದೆ ಅಂತ? ಅಲ್ಲ, ಅದು ಬೈಯೋದಂದರೆ ನಾನು ಮೊದಲೇ ಹೇಳಿದಾಗೆ ವಿಧಿಲಿಖಿತ ಅಂತ ಒಂದು ಇದೆ. ಬಟ್ ಈ ಥರ ಮಾಡಿದಾಗ ದೇವರು, ನಾವು ನಂಬಿಕೆಗಳು, ದೇವರಂತ ನಂಬಿಕೆಗಳು, ಅವರು ಸೇವೆ ಮಾಡಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಇನ್ನೊಂದು ಇಡೀ ನಾವು ಆಷಾಢ ಮಾಸ ಅಂತ ಹೇಳ್ತೇವೆ, ಆಷಾಢ ಮಾಸದಲ್ಲಿ ಇಡೀ ತಿಂಗಳಲ್ಲಿ ದುರ್ಗಾ ಪೂಜೆ ಆಯೋಜನೆ ಮಾಡಿ. ಇನ್ನೊಂದು ಕನಸಿತ್ತು ನನಗೆ, ನಾನು ಅದನ್ನು ಹೇಳಿದ್ದೆ, ಇಡೀ ದೇವಸ್ಥಾನವನ್ನು ಫಲಪುಷ್ಪದಿಂದ ಅಲಂಕಾರ ಮಾಡುವಂತ. ಅದಕ್ಕೆ ನಾನಿದೆ ಮಾಡುವಂತ ಹೇಳಿದೆ. ಅಂದರೆ ಫುಲ್ ದೇವಸ್ಥಾನ ಫಲ ಮತ್ತು ಪುಷ್ಪ. ಅದು ನನ್ನ ಊರಿನಲ್ಲಿ ಒಂದು ದೇವಸ್ಥಾನದಲ್ಲಿ ಮಾಡಿದ್ದೆ. ಆ ಕಲ್ಪನೆ ನೀನು ಕೊಟ್ಟಿದ್ದೆ, ನಾನು ಮಾಡುವ, ಫಲ ಎಲ್ಲ ನಾನು ಮಾಡ್ತೇನೆ, ಪುಷ್ಪ ಎಲ್ಲ ನೀನು ರೆಡಿ ಮಾಡುವಂತ. ಸೊ ಅಂಥ ಕಲ್ಪನೆಗಳಿತ್ತು ಅವನಿಗಂದರೆ. ಒಂದು ದೇವರ ಹೆಸರಲ್ಲಿ ಅದು ಆಗಿರಲಿಲ್ಲ, ಭೂಮಿ ದೇವರ ಹೆಸರಲ್ಲಿ ಆಗಿರಲಿಲ್ಲ. ಮೊನ್ನೆ ಆಯಿತು, ಆದಾಗ ಇವನಿಗೆ ಸಂತೋಷ, ನನ್ನ ಕಾಲದಲ್ಲಿ ದೇವರ ಹೆಸರಲ್ಲಿ ಭೂಮಿ ಆಯ್ತಲ್ಲ ಅಂತೇಳಿ. ಹಾಗಾಗಿ ಆ ಪ್ರಯತ್ನಕ್ಕೆ ಫಲ ಸಿಕ್ಕಿದಾಗ ಅದರ ಹಿಂದೆ ಕೆಲಸ ಮಾಡಿದವನಿಂದ ಆತ್ಮತೃಪ್ತಿ ಅಂತ ಬರ್ತದೆ. ಅದು ದೇವರ ಕೆಲಸ ಅಂತ. ಈಗ ದೇವಸ್ಥಾನದಲ್ಲಿ ಬರೀ ಉದ್ದಂಡ ನಮಸ್ಕಾರ ಮಾಡೋದು ಭಕ್ತಿ ಅಂತ ಆಗೋದಿಲ್ಲ. ದೇವಸ್ಥಾನದ ಕಸ ಗುಡಿಸೋದು ಒಂದು ಭಕ್ತಿನೇ ಅದು. ನನ್ನ ಸ್ವಂತ ಅನುಭವ ಹೇಳ್ಬೇಕಾದ್ರೆ ನಿಮಗೆ, ದೇವಸ್ಥಾನದ ವಾಶ್ರೂಮ್ಗಳಲ್ಲಿ ಎಲ್ಲ ಕೆಲಸ ವ್ರತ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಗೊತ್ತಾ, ನಾನು ಮಾಡಿದ್ದೆ ಒಂದು 10-20 ವರ್ಷ ನಾನೇ ಮಾಡಿದ್ದೆ ಕೆಲಸ ವ್ರತ. ಅದು ಸ್ವಲ್ಪ ಅವ್ರ ಹತ್ರ ಹೇಳಲಿಕ್ಕೂ ಹಿಂಜರಿಕೆ ನಮಗೆ. ಸೊ ಹಾಗಾಗಿ ಅದು ದೇವರ ಸೇವೆ ಅಂತ ಮಾಡಿದ್ದು ನಾವು. ಅದರಲ್ಲಿ ಹೆಗ್ಗಳಿಕೆ ಏನಿಲ್ಲ. ನಮ್ಮ ದೇವರ ಭಕ್ತಿ ಅನ್ನೋದು ಅದರಲ್ಲಿ ಇದೆ ಅಂತ. ಬರೀ ಗರ್ಭಗುಡಿ ಎದುರು ನಿಂತ್ಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿ ಮಾಡಿದ ಕರ್ಮಗಳನ್ನು ಕಳಿ ಅಂತ ಹೇಳೋದಲ್ಲ. ನಮ್ಮ ಜೀವಿತಾವಧಿಯಲ್ಲಿ ನಾವು ಮಾಡುವಂಥ ಪ್ರತಿಯೊಂದು ಕೆಲಸ ಕೂಡ ಅದು ದೇವರ ಭಕ್ತಿಯ ಮೇಲೆ ಮಾಡಿದರೆ ಅದು ಭಕ್ತಿ ಅಂತಲೇ ಲೆಕ್ಕ. ಅದು ಈಗ ನಾವು ದೇವಸ್ಥಾನಕ್ಕೆ ನಾರ್ಮಲಾಗಿ ಹೋಗ್ತೇವೆ, ಅಲ್ಲೊಂದು ಕಸ ಇದ್ದರೆ ಕಸವನ್ನು ಎತ್ತಿ ಬದಿಗೆ ಹಾಕಿದ್ರು ಅದೊಂದು ಸೇವೆಯೇ. ಅದು ಯಾರು ಕೆಲಸವ್ರು ಮಾಡ್ತಾರೆ, ನಮಗೆ ಯಾಕೆ ಅಂತಲ್ಲ. ಸೊ ಅದೆಲ್ಲ ಭಕ್ತಿಗೆ ಸೇರ್ತದೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ದೇವರನ್ನು ಒಂದು ಸಲ ಆಗ್ತದಲ್ಲ, ನಿನ್ನನ್ನು ಇಷ್ಟು ನಂಬಿದ್ದೇನೆ, ಅವನು ನಂಬಿದ್ದಾನೆ, ಹೀಗೂ ಮಾಡಿದೆಲ್ಲ ಅಂತ ಒಂದು ಪ್ರಶ್ನೆ ಕೇಳ್ತಾ. ಈಗ ಈ ಅಚಲವಾದ ಭಕ್ತಿ ಹೇಗೆ ಕೇಳಿದರೆ, ಆಧ್ಯಾತ್ಮತೆ ಅದು ಕೇಳೋದು, ನಾನೇ ನೀನು ಅಂತ. ದೇವರಿಗೆ ಸವಾಲಾಗಿ ಹೋಗ್ಬೇಕು, ನಾನು ಇಂಥ ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ದೇವರೇ ಅದು ಮಾಡಿಸ್ಬೇಕು ನೀನು ಅಂತ. ಸೊ ಅದು ನಿಷ್ಕಲ್ಮಶ ಮನಸ್ಸಿರಬೇಕು ಅಂತ. ನಾನು ಮಾಡುವಂಥ ಭಕ್ತಿಗಳು, ನಾನು ಮಾಡುವ ಕರ್ಮಗಳು ಅದು ನಿಷ್ಕಲ್ಮಶವಾಗಿದ್ದರೆ ಒಮ್ಮೆ ದೇವರಿಗಾದರೂ ಹೇಳ್ಬೋದು ಏನು ಮಾಡಿದ್ದೀನಿ ನೀನು ಅಂತ. ಅಂದರೆ ಒಂದು ಉದಾಹರಣೆ ಇದೆ ನಮ್ಮ ಹತ್ರ. ದೇವರ ಬಿಂಬಕ್ಕೆ ಪೂಜೆ ಭಟ್ರು ಗಂಧದ ಕೊರಡನ್ನು ಹೊಡೆದದ್ದು. ಅದು ಕಳೆದ ಸರಿ ಅವನು ಹೇಳಿದಾನೆ ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ಆ ತಾಧ್ಯಾತ್ಮ್ಯತೆ ಇದ್ದಲ್ಲಿ ದೇವರ ಹತ್ರ ಪ್ರಶ್ನೆ ಮಾಡುವಂಥದ್ದು ಬಂದೇ ಬರ್ತದೆ. ಅದು ಮನಸ್ಸಿಂದ ಬರ್ತದೆ. ನಾನು ವಂಚನೆ ಮಾಡಿದ್ರಲ್ಲ, ನನಗೆ ಹೆದರಿಕೆ, ನಾನು ವಂಚನೆ ಮಾಡಲಿಲ್ಲ, ನಿಮ್ಮ ಹತ್ರ ಗಟ್ಟಿ ಧ್ವನಿಯಲ್ಲಿ ನಾನು ಮಾತಾಡ್ಲಿಕ್ಕೆ ಆಗ್ತದೆ. ದೇವರು ಅನ್ನೋದು ನಮ್ಮ ಕಲ್ಪನೆಗಳು. ಈಗ ರೂಪ ಕೊಟ್ಟವರು ಯಾರು, ಈಶ್ವರ, ದುರ್ಗಾ ಪರಮೇಶ್ವರ, ಯಾರು ಗೊತ್ತಿಲ್ಲ. ಬಟ್ ಆ ಕಲ್ಪನೆ ಏನು, ಅದೊಂದು ನಂಬಿಕೆ. ನಂಬಿಕೆ ಅಂದರೆ ಏನು, ಒಂದು ನಮಗೆ ವಿಲ್ ಪವರ್ ಏನು ಬೇಕಾ, ಆ ವಿಲ್ ಪವರನ್ನು ನಾವು ವೃದ್ಧಿ ಮಾಡಿಕೊಳ್ಳಲಿಕ್ಕೆ ಅಲ್ಲಿ ದೇವರಿದ್ದಾರೆ ಅಂತ. ಇನ್ನು ದೇವಸ್ಥಾನದ ಆ ವಟಾರಗಳು ಶುದ್ಧಿ ಮಾಡಬೇಕು, ಬ್ರಹ್ಮಕಲಶ ಮಾಡಬೇಕು, ಇದೆಲ್ಲ ಯಾಕೆ, ಅಲ್ಲಿ ಒಂದು ಸಾನ್ನಿಧ್ಯ ಇರಬೇಕು ಅಂತ. ಅಂದರೆ ಒಂದು ಎಷ್ಟೋ ಲಕ್ಷ ಜನ ಬಂದಿದ್ದಾರೆ, ಅಲ್ಲಿ ಒಂದು ಕಲ್ಪನೆ ಮಾಡಿಕೊಂಡು ಕೈ ಮುಗಿದಿದ್ದಾರೆ, ಅವರ ಕಷ್ಟ ಕೋಟೆಗಳೆಲ್ಲ ದೂರ ಆಗಿದೆ. ಸೊ ಅಲ್ಲಿ ಏನೋ ಒಂದು ಶಕ್ತಿ ಇದೆ ಅಂತ. ಆ ತುಳಿನಲ್ಲಿ ಗಾದೆ ಉಂಟು, ಪತ್ತಿತ್ತಿನಲ್ಲಿ ಮುತ್ತು ಉಂಟು ಅಂತ. ಅಂದರೆ 10 ಮನಸ್ಸುಗಳು ಒಂದೇ ಕಡೆ ಕೇಂದ್ರೀಕೃತವಾದರೆ ಅಲ್ಲೊಂದು ಗೊತ್ತಿಲ್ಲದ ಒಂದು ಶಕ್ತಿ ಉಂಟಾಗ್ತದೆ ಅಂತ. ಈಗ 12 ವರ್ಷಕ್ಕೊಮ್ಮೆ ಈ ಬ್ರಹ್ಮಕಲಶ ಮಾಡಬೇಕು ಯಾಕೆ, ಅಲ್ಲಿ ಶಕ್ತಿ ಏನಾದರೂ, ಈಗ ಈ ಎಲ್ಲ ಶಾಂತಿ ಮಾಡಿ, ಚೋರ ಶಾಂತಿ, ಇದೆಲ್ಲ ಬೇರೆ ಬೇರೆ ಶಾಂತಿಗಳನ್ನು ಮಾಡ್ತೇವೆ ಯಾಕೆ, ಅಲ್ಲಿ ಆ ಶಕ್ತಿ ಇರುವಂಥ ಜಾಗದಲ್ಲಿ ಏನಾದರೂ ಅಪಭ್ರಂಶಗಳಾದರೆ 12 ವರ್ಷಕ್ಕೊಮ್ಮೆ ಅಲ್ಲಿಗೆ ಮತ್ತೆ ಮಂತ್ರದ ಮೂಲಕ ಅಲ್ಲಿ ಶಕ್ತಿ ಕೊಡುವಂಥ ಕಾರ್ಯಕ್ರಮದ ಆಗೋದು. ಹಾಗಾಗಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಒಂದು ಮಾತಲ್ಲಿ ಹೇಳ್ತಾರೆ, ದೇವ್ರ ಮಾತುಕಟ್ಟಿಲ್ಲ ಉಳ್ಳೇರು ಅಂತ, ಅದು ಬೇರೆ. ಆದರೆ ಮಾತುಕಟ್ಟಿಲ್ಲ ಉಳ್ಳೇರು ಎಲ್ಲರೂ ಒಂದು ಕಡೆ ಸೇರಿದಾಗ ಅಲ್ಲೊಂದು ವಿಶೇಷ ಶಕ್ತಿ ಬರ್ತದೆ ಅಂತ. ಹಾಗಾಗಿ ಈಗ ನಮ್ಮ ಮನೆಯಲ್ಲಿ ದೇವರನ್ನು ಇಟ್ಟಿದ್ರೆ ಪೂಜೆ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಬಟ್ ಇಲ್ಲೆಲ್ಲ ನಮಗೆ ಈ ನಾವು ತಿನ್ನುವಂಥ ಆಹಾರ ಪದ್ಧತಿಗಳಲ್ಲಿ ವ್ಯತ್ಯಾಸ ಇರ್ತದೆ. ಆ ದೇವರು ಅದೇ ಮನೆ ಒಳಗಿರ್ತಾರೆ. ಹಾಗೆ ಪಾವಿತ್ರ್ಯತೆಯ ದೃಷ್ಟಿಯಿಂದ ಆ ಕೇಂದ್ರ ಮಾಡುವಂಥದ್ದು ಇದ್ದದ್ದೇ. ಹಾಗಾಗಿ ನನಗೆ ನಿರಂಜನ ರೈ ಅಧ್ಯಕ್ಷನಾಗಿ ಅಲ್ಲಿ ಇಷ್ಟೆಲ್ಲ ದೇವರ ಸೇವೆ ಮಾಡಿಕೊಂಡು ಈ ಥರ ಆದಾಗ ಕೋಪ ಬರದಿರಲಿಕ್ಕೆ ಸಾಧ್ಯವೇ ಇಲ್ಲ. ಹೌದು ಹೌದು. ಆತ್ಮೀಯರಾಗಿದ್ದವರು ಇಲ್ಲ ಅಂತ ಹೇಳಿದಾಗ ಯಾರಾದ್ರೂ
ಒಮ್ಮೆಗೆ ದೇವರಿಗೆ ಇದ್ ಮಾಡ್ತಾರೆ ಸರ್. ಇಲ್ಲಿನ ಊರಿನವರನ್ನ ನಾನು ಹೇಳೋದು ಅಂತ ಹೇಳಿದ್ರೆ ನಿರಂಜನ್ ರೈ ಮಠ ಅಂತ ಬಿಟ್ಟು ಅವ್ರನ್ನ ಅವರು ಕೂಡ ತುಂಬಾನೇ ಹತ್ತಿರದಿಂದ ಕಂಡಿದ್ದಾರೆ. ಹಾಗಾಗಿ ಅವ್ರು ಹೇಳೋದಿದೆ, ಇಲ್ಲು ಕಟ್ಟದ ಮಸ್ತ್ ವರ್ಷಲ ಆತಿಜಿ ಮಸ್ತ್ ಆಸೆ ಮಂತದ ಈ ಭೂಮಿ ಇಲ್ಲು ಕಟ್ಟಿರಿ ಅಂತ. ಹಾಗಾಗಿ ಮನೆ ಕಟ್ಟು ಮಠ ಅಂತ ಬೆಟ್ಟಲ್ಲಿದ್ರು ಮತ್ತೆ ಇಲ್ಲಿಗೆ ಬಂದ್ರು ಅನ್ನುವಂಥದ್ದು. ಹಾಗಾಗಿ ಅವರು ಹೇಳ್ತಾ ಇದ್ರ ಸರ್, ಈ ಮನೆ ಕಟ್ಟುವಾಗ ಈ ತರನೇ ಪ್ಲಾನಿಂಗ್ ಅಲ್ಲಿ ಆಗ್ಬೇಕು ಅನ್ನುವಂಥದ್ದೆಲ್ಲ. ಈಗ ಮನೆ ಖಾಲಿ ಆಗಿದೆ ಅವ್ರು ಇಲ್ಲದೆ. ಹಾಗಾಗಿ ಮನೆ ಕಟ್ಟುವಂತ ಸಂದರ್ಭದಲ್ಲಿ ಮನೆ ಕಟ್ಟುವ ಸಂದರ್ಭದಲ್ಲಿ ಅದು ತಮಾಷೆ ಇತ್ತು. ನಾನು ಅವನ ಹೆಂಡತಿಗೆ ಕೇಳೋದು ಫೋನ್ ಮಾಡಿ, ಆಯ್ಪೋತೇನಾ ಇಲ್ಲ ಸ್ವಲ್ಪ ಕೆಲಸ ಅವನು ನಾಡಿ ಫೋನ್ ಉರ್ಲೇತ ದಿನಲ್ಲ ಅಲ್ಲಿ ದಿನ ಹೋಗ್ತಾ ಇದ್ದಾನಲ್ವ ಅವನಿಗೆ ಸ್ವಲ್ಪ ನಾನು ಹೇಳಿದೆ ಅಂತ ಹೇಳು, ಮನೆ ನಂದು ಜಾಗೃತಿಯಲ್ಲಿ ಮಾಡಬೇಕು ಅಂತ ಆ ಥರ ಹೇಳ್ತಾ ಇದ್ದೆ. ಸೊ ಇಲ್ಲಿಗೆ ಬಂದು ನನಗೆ ಫೋನ್ ಮಾಡೋಣ, ಅಣ್ಣ ನಾನು ಇರಲಿಲ್ಲ ಸ್ವಲ್ಪ ನಿಲ್ಲೇ ಬೆಲೆ ಅವೊಂದುಂಟು ಅಂತ. ಮೊನ್ನೆ ಅಲ್ಲೊಂದು ಶೆಡ್ ವಸ್ತು ಕಟ್ಟಿದೆ. ಮೊನ್ನೆ ಬ್ಯಾಂಗ್ಳೂರು ಬರ್ಬೇಕಾದ್ರೆ ಅದು ಮೆಜರ್ಮೆಂಟ್ ಬಂದಾಗ ನಾನು ಅದೃಷ್ಟವಶಾತ್ ಇಲ್ಲಿ ಇದ್ದೆ. ಸೊ ಬ್ಯಾಂಗ್ಳೂರಿಂದ ಬರ್ಬೇಕಾದ್ರೆ ಫೋನ್ ಮಾಡ್ದ, ಅದು ಶೆಡ್ ಕೆಲಸ ಆಯಿತು, ಪೇಮೆಂಟ್ ಮಾಡಬೇಕು, ನೀವು ಎಲ್ಲಿದ್ದೀರಿ ಅಂತ. ನಾನು ಬರ್ತಾ ಇದ್ದೇನೆ, ನಾಳೆ ಬರ್ತೇನೆ, ಆ ಥರ ಮಾತಾಡಿದೆ. ಅಂದರೆ ಈ ಮನೆ ಕಟ್ಟೋದು ಒಂದು ಕಲ್ಪನೆ ಇತ್ತು. ಅವನು ತುಂಬ ಲೈಫಲ್ಲಿ ತುಂಬ ಸ್ಟ್ರಗಲ್ ಆಗಿದ್ದಾನೆ ಅವನು. ಅದನ್ನು ಯಾರ ಹತ್ರ ಹೇಳ್ತಿರ್ಲಿಲ್ಲ. ಅವನೇ ಮುಗಿಕೊಂಡಿದ್ದ ಒಂದು ಮನೆ ಆಗಬೇಕು ಅಂತ. ಈ ಮನೆಯ ಕಲ್ಪನೆಗಳು ಈ ಥರ ಎಲ್ಲ ಆದಾಗ ಅವನಿಗೆ ಇದೇ ರೀತಿ ಆಗಬೇಕು ಅಂತ ಇತ್ತು. ಬಟ್ ನಾವೆಲ್ಲಿಯಾದರೂ ತಪ್ಪು ತಿಳ್ಕೊಳ್ಬಾರ್ದಲ್ಲ, ಇವನಿಗೆ ಇಷ್ಟು ದೊಡ್ಡ ಮನೆ ಯಾಕೆ ಕಡ್ದಾನೆ, ಒಬ್ಬಳು ಮಗಳಿರೋದು ಅಂತ ನಾವೇನು ತಿಳ್ಕೊಳ್ತೀವಿ ಅಂತೇಳಿ ಹೆಂಡತಿಗೆ ದೂರ ಅಲ್ಲಿಗೆ ಪಂಡಲ ಅರ್ಥ ಅವು ಅಂಚೆನೆ ಅವಳಿಗೆ ಇಂಚೆನೆ ಅವಳಿಗೆ ಅಂತೇಳಿ. ಅಂದರೆ ಹೆಂಡತಿಗೆ ದೂರ ಹಾಕಿ ಕೂಡ ಅವನಿಗೆ ಈ ಕಲ್ಪನೆಗಳಿತ್ತು. ನನಗೆ ಈಗಲೂ ಕೂಡ ಬೇಜಾರಾಗೋದು, ಮನುಷ್ಯ ಯಾರು ವಜ್ರಾಯುಷಿಗಳು ಯಾರು ಅಲ್ಲ. ಬಟ್ ನಿರಂಜನ್ ರೈ ಒಂದು 4 ವರ್ಷ, ಕನಿಷ್ಠ ಸರ್ಕಾರಿ ಲೆಕ್ಕದಲ್ಲಿ ಒಂದು 60 ವರ್ಷ ಅಂತ ಹೇಳ್ತೇವಲ್ಲ ನಾವು ರಿಟೈರ್ಮೆಂಟಿಗೆ, ಒಂದು 4 ವರ್ಷ ಈ ಹೊಸ ಮನೆಯಲ್ಲಿ ಬಾಳಿ ಬದುಕುವಂಥ ಒಂದು ಭಾಗ್ಯ ದೇವರು ಕೊಡಬೇಕಿತ್ತು ಅಂತ ನನಗೆ ಅನಿಸೋದು. ಬಿಟ್ಟರೆ ನಾನು ಬದುಕೋನಲ್ಲಿ ಯಾರು ಬದುಕೋರಲ್ಲ. ಒಂದು 4 ವರ್ಷ ಎಷ್ಟು ಜೀವನದಲ್ಲಿ ಕಷ್ಟ ಬಂದು ಸುಖ ಅನುಭವಿಸುವಾಗ ಹೋಗ್ಬಿಟ್ಟ ಅನ್ನೋದು ನನಗೆ ಅದನ್ನು ಜೀರ್ಣ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಇರಬೇಕಿದ್ದು 4 ವರ್ಷ ಅವನು. ಇನ್ನೊಬ್ಬಳು ಮಗಳು, ಅವಳಿಗೆ ಒಂದು ಕಾನ್ಫಿಡೆನ್ಸ್ ಬರುವಲ್ಲಿ ಅವರಿಗೆ ಇರಬೇಕು. ಸಂಸಾರ ಅನ್ನೋದು ಅದೇ ಅಲ್ವಾ. ನಾವು ಕಷ್ಟಪಟ್ಟಿದ್ದೀವಿ, ಈಗ ಎಲ್ಲ ನೀವು ಕೇಳಿದಿರಿ, ನಾವೆಲ್ಲ ಕಷ್ಟಪಟ್ಟು ನಮ್ಮ ಮಕ್ಕಳು ಕಷ್ಟ ಬಿಡಬಾರ್ದು ಇದೆಲ್ಲ ನಾವು ಹೇಳ್ತೀವಿ. ಅದು ಸುಮ್ಮನೆ ಒಂದು ಮಾತಲ್ಲ. ಅದು ನಮ್ಮ ಮಕ್ಕಳು ನಮಗಿಂತ ಉತ್ತಮವಾಗಿ ಬಾಳಬೇಕು ಅನ್ನೋದು ಹಿರಿಯರೆಲ್ಲ ಆಸೆ. ಹಾಗಾಗಿ ಒಬ್ಬಳೆ ಮಗಳು ಒಳ್ಗೊಂದು ಒಳ್ಳೆ ಎಜುಕೇಷನ್ ಕೊಡಬೇಕು, ಅವನೊಂದು ಲೈಫ್ ಸೆಟಲ್ ಆಗಬೇಕು ಅನ್ನೋದು ಹಿರಿಯರಿಗೆ ಇರ್ತದೆ. ಬಟ್ ಇದೆಲ್ಲ ಇಲ್ಲದೆ ಹೋಗಿಬಿಟ್ಟ ಅನ್ನೋದು ಅದು ಲಾಸೆ. ಓಕೆ ಸರ್, ನಾವೆಲ್ಲ ಕಂಬಳ ಉದ್ಘೋಷಕರಾಗಿ ನೋಡಿದ್ದೇವೆ. ಒಂದಿಷ್ಟು ಕಾರ್ಯಕ್ರಮಗಳಲ್ಲಿ ಅವರು ನಿರೂಪಣೆ ಮಾಡುವಂಥದ್ದನ್ನು ನೋಡಿದ್ದೇವೆ. ಅದ್ಭುತವಾಗಿ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ. ಹಾಗಾಗಿ ನೀವು ತುಂಬಾನೇ ಹತ್ತಿರದಿಂದ ಕಂಡವರು. ನೀವು ಹೇಳಿದ್ರಿ ಕೂಡ ಮನೆ ಕಟ್ಟುವಾಗ ಕೂಡ ನನ್ನ ಮನೆ ಅನ್ನೋ ರೀತಿಯಾದ ಫೀಲ್ ಇತ್ತು ನಿಮ್ಮಲ್ಲಿ ಅನ್ನುವಂಥದ್ದು. ಹಾಗಾಗಿ ಅವರು ಹೇಗೆ ಸರ್, ಅವರ ವ್ಯಕ್ತಿತ್ವ ಹೇಗೆ ಅಂತ, ತುಂಬಾ ಫೀಲ್ ಮಾಡ್ಕೊಳ್ಳುವಂಥ ಮನುಷ್ಯನ ಹೇಗೆ ಅಂತ, ತುಂಬಾ ಗಟ್ಟಿಯಾಗಿರುವಂಥ ಧೈರ್ಯವಂತ ಮನುಷ್ಯನ? ಅಲ್ಲ, ನಾನು ಹೇಳೋದು ಮನುಷ್ಯ ಧೈರ್ಯವಂತನೇ, ಆದರೆ ಈ ಪ್ರೀತಿ ಗಳಿಸೋದಿದೆಯಲ್ಲ ಅದು ಅಷ್ಟು ಸುಲಭ ಅಲ್ಲ ಅಂತ. ಮೊನ್ನೆ ಅವನು ಮೃತಪಟ್ಟಾಗ ಇಲ್ಲಿಗೆ ಅದೆಷ್ಟು ಜನ ಬಂದರು, ಎಂತೆಂಥ ಗಣ್ಯರೆಲ್ಲ ಬಂದರು. ಅಂದರೆ ಅವನು ಮಾಡಿದಂಥ ಪ್ರೀತಿ, ಅದು ಮಾತಾಡುವಂಥ ಒಂದು ಕ್ರಮ. ಈಗ ಮನೆಗೆ ಬಂದರೆ ನಮ್ಮ ಮನೆಯವ್ರ ಹತ್ರ ಹೇಳ್ತಾರೆ, ಅಕ್ಕ ಈಗ ಒಂದು 2 ದಿನ ಕುಲ್ಲೇರೆ ಬರಡು ಹೇಳಿ. ಅಂದರೆ ಮನುಷ್ಯನನ್ನು ಪ್ರೀತಿ ಮಾಡುವಂಥ ಅದೆಷ್ಟು ಗುಣ, ಗಟ್ಟಿತನ ಇತ್ತು, ಇಲ್ಲ ಅಂತ ಹೇಳಿದ್ರೆ ಅದನ್ನು ಆಗಬೇಕಂದ್ರೆ ಆಗಬೇಕು, ಧೈರ್ಯ ಕೂಡ ಇತ್ತು. ಸೇಮ್ ಟೈಮು ಒಬ್ಬರನ್ನು ಪ್ರೀತಿ ಮಾಡುವಂಥ ಒಳ್ಳೆ ಗುಣಗಳು ಇತ್ತು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮೊನ್ನೆ ಯಾರೇ ಹೇಳಿದ್ರು, ಇಲ್ಲಿ ಬ್ರಹ್ಮಕಲಶದ ಸಂದರ್ಭದಲ್ಲಿ ಕೂಡ ಇಲ್ಲಿ ಕೋಳಿ ವ್ಯಾಪಾರ ಆಗ್ತಾ ಇದ್ದಾನೆ ಅಂಗಡಿಯಲ್ಲಿ. ಮೊನ್ನೆ ಇವನು ಮೃತಪಟ್ಟಾಗ ಬುಧವಾರ ಮಧ್ಯಾಹ್ನದಿಂದ ಗುರುವಾರ ಸಾಯಂಕಾಲದವರೆಗೆ ಇಲ್ಲಿ ಅಂತ್ಯಕ್ರಿಯೆ ಆಗುವಲ್ಲಿವರೆಗೆ ಒಂದೇ 1 kg ಕೋಳಿ ಇಲ್ಲಿಂದ ಅಂಗಡಿಯಿಂದ ಹೋಗಲಿಲ್ಲ ಅಂತ ಒಂದು ಸುದ್ದಿ. ಹಾಗಾಗಿ ಅವನ ಬಗ್ಗೆ ತುಂಬಾ ಅಂಗಡಿಗಳನ್ನ ಕೂಡ ಕ್ಲೋಸ್ ಮಾಡಿದ್ರು. ಹೌದು, ಅಂದರೆ ವ್ಯಾಪಾರನೇ ಮಾಡಲಿಲ್ಲ, ಮತ್ತು ಗಿರಾಕಿಗಳು ಬರಲಿಲ್ಲ. ಅದಕ್ಕೆ ಬೆಲೆ ಕಟ್ಟೋರು ಯಾರು? ನಮಗೆ ಇಲ್ಲ ಅನ್ನೋದು ಅದೆಲ್ಲ ನೆನಪುಗಳು ಉಳಿತದೆ ಅಂತ ಹೇಳೋದು. ಸಮಾಜದ ಲೋಕದಲ್ಲಿ ಏನಾದರೂ ಬಿಟ್ಟು ಹೋಗೋದಿದ್ರೆ ಅದನ್ನು ಬಿಟ್ಟು ಹೋಗ್ತಾರೆ. ನಾವೆಲ್ಲ ಹೇಳ್ತೀವಿ ಏನು ಇಟ್ಕೊಂಡು ಹೋಗ್ಲಿಕ್ಕಿದೆ ಅಂತ ಹೇಳ್ತೀವಿ ಮಾತಿಗೆ. ನೋಡಿ, ಈ ಪ್ರೀತಿಯನ್ನು ಬಿಟ್ಟು ಹೋಗಿರ್ತೀವಲ್ಲ, ಮನುಷ್ಯ ಸತ್ತ ಮೇಲೂ ಬದುಕುದು ಅಂದರೆ ಇದು. ಈಗ ನಿರಂಜನ ಇಲ್ಲ ಅಂತ ಹೇಳಿದ್ರು, ಅವ ಇದ್ದಾನೆ ಅನ್ನೋದು ಇದಕ್ಕೆ. ನಾನು ಅಂದರೆ ಸುದ್ದಿ ಅವನು ಮಾತಾಡ್ತಾರೆ, ಅವನು ಒಳ್ಳೆ ಗುಣಗಳು. ಹಾಗಾಗಿ ಆ ಪ್ರೀತಿಯ ಮಾತುಗಳು, ಅದು ಯಾರೇ ಇರಲಿ, ಅಣ್ಣ ಅಕ್ಕ ಅಂತ ಹೇಳುವಾಗ ಅದು ಗೊತ್ತಿಲ್ಲದೆ ಅವನ ಮೇಲೆ ಒಂದು ಅಭಿಮಾನ ಹುಟ್ಟುತ್ತದೆ. ಆ ರೀತಿ ಬಾಳಿ ಬದುಕಿದವ. ಅದೇ ನಾನು ಮೊದಲೇ ಹೇಳಿದಾಗೆ ಸ್ವಾಭಿಮಾನಿ ಒಂದು. ಇನ್ನೊಂದು ಮತ್ತೊಬ್ಬರನ್ನು ಪ್ರೀತಿ ಮಾಡುವಂಥ ಒಬ್ಬ ಮನುಷ್ಯ. ಯಾರೋ ಒಬ್ಬ ಪ್ರಶ್ನೆ ಕೇಳಿದ್ರಂತೆ, ಇವನ ಹತ್ರ ಅಲ್ಲ, ಬೇರೆ ಜನರಲ್ ಆಗಿ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೇಳಿದ್ರಂತೆ, ದೇವರಿಗೂ
ಮಸ್ತ್ ಪ್ರೀತಿದಾಯಿಯರು, ದೇವರಿಗೆ ಅಷ್ಟು ತುಂಬ ಪ್ರೀತಿಯವನು ಯಾರು ಅಂತ. ಮನುಷ್ಯರನ್ನು ಯಾರು ಜಾಸ್ತಿ ಪ್ರೀತಿ ಮಾಡ್ತಾರೋ ಅವರು ದೇವರಿಗೆ ಹತ್ತಿರದವರು ಅಂತ. ಅಂದರೆ ದೇವರು ಮನುಷ್ಯರನ್ನು ಯಾರು ಜಾಸ್ತಿ ಪ್ರೀತಿ ಮಾಡ್ತಾರೋ ಅವನ ಬಗ್ಗೆ ವಿಶೇಷ ಕಾಳಜಿ ಇರ್ತದೆ ಅಂತೆ. ಇನ್ನೊಂದು ಮಾತಿದೆ, ಒಳ್ಳೆ ಕೆಲಸ ಮಾಡಿದವರೆಲ್ಲ ಬೇಗ ಹೋಗ್ತಾರೆ, ದೇವರು ಬೇಗ ಕರೆಸಿಕೊಡ್ತಾನೆ ಅನ್ನೋದು. ಅದು ಎಷ್ಟರ ಮಟ್ಟಿಗೆ ಸರಿಯ ತಪ್ಪ ಅದಲ್ಲ. ಆದರೆ ನಿರಂಜನ್ ರೈ ಅನ್ನುವಂಥ ಒಂದು ವಿಚಾರ ಆದಾಗ ಇರ್ಬೋದೇನೋ ಅಂತ ನಮಗೆ ಅನಿಸೋದು. ನನಗೆ ಮೊನ್ನೆ ಯಾರು ನನ್ನ ಸ್ನೇಹಿತರು ಕೇಳಿದಾಗ ಏನೋ ಮಾತಾಡ್ತೀರಿ, ಏನು ಇಲ್ಲ ಏನಿಲ್ಲ ಅಲ್ಲ, ಏನು ಮಾತಾಡಿದ್ರೆ ಹೇಳಿ, ನಿರಂಜನ್ ರೈ ಹೋದ್ಮೇಲೆ ನನಗೆ ವಿಶ್ವಾಸ ಇಲ್ಲ, ಯಾರ್ದು ವಿಶ್ವಾಸ ಇಲ್ಲ ಅಂತ ಹೇಳಿದೆ. ಅಂದರೆ ಸ್ವಂತ ನಾನೇ ಈ ಬದುಕುವ ಆಸೆಯನ್ನು ಒಂದು ಕ್ಷಣ ಬಿಟ್ಟಿದ್ದೇನೆ. ಅಂದರೆ ಈ ಪರಿಸ್ಥಿತಿ ಆದರೆ ಯಾರದು ಗ್ಯಾರಂಟಿ ಅಲ್ಲ, ಮನೆಯಿಂದ ಹೊರಟವ್ರು ಮತ್ತೆ ಬರ್ತಾರೆ ಅನ್ನೋದು ಮಾತಿಗೆ ಹೇಳ್ತೇವೆ, ಬಟ್ ಆ ಭರವಸೆಗಳು ಮೊನ್ನೆ ಹೋಗಿದೆ ನನಗೆ ಅಂತ. ಈಗಲೂ ಕೂಡ ನಾನು ವೆಲ್ ಸೆಟಲ್ಡ್, ಅಂದರೆ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಮದುವೆ ಎಲ್ಲ ಆಗಿದೆ, ಅದು ಬೇರೆ. ನಮಗಿನ್ನು ಏನು ಇದ್ದುಕೊಂಡು ಏನು ಮಾಡಲಿಕ್ಕಿಲ್ಲ. ಸೊ ಹಾಗಾಗಿ ಹೋದರೂ ಅಡ್ಡಿ ಇಲ್ಲ ಅಂತ ನನಗೆ ಅನಿಸೋದು ಯಾಕೆ ಅಂತ ಕೇಳಿದ್ರೆ, ಬದುಕುವಂಥ ಆಸೆಗಳು ಇಲ್ಲ ಯಾಕೆ ಕೇಳಿದ್ರೆ, ನಿರಂಜನ್ ರೈ ಪರಿಸ್ಥಿತಿ ನೋಡಿದಾಗ ಬದುಕುವುದು ಯಾರಾದರೂ ಯಾಕೆ ಅಂತ ಆ ಥರ ಮಾನಸಿಕವಾಗಿ ನನಗೆ ಆಗಿದೆ. ಅಂದರೆ ನಾವು ಹಚ್ಚಿಕೊಂಡದ್ದು ಅಷ್ಟು ಆತ್ಮೀಯತೆ ಬೆಳೆದದ್ದಕ್ಕೂ ಗೊತ್ತಿಲ್ಲ ನನಗೆ. ಹಾಗಾಗಿ ನಿರಂಜನ್ ರೈ ತುಂಬ 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 ಜನರನ್ನು ಪ್ರೀತಿ ಮಾಡಿದವರು. ಅಂದರೆ ಊರಿನವರು ಹೇಗೆ ಈಗ ಕೋಳಿಂಬಾಡಿ ಬೆಳ್ಳಿಪಾಡಿ ಇದೆ, ಅದು ಬೇರೆ, ಬಟ್ ಎಲ್ಲೆಲ್ಲಿಂದ ಎಲ್ಲ ತುಂಬ ದೂರದಿಂದ ಎಲ್ಲ ಸುದ್ದಿ ತಿಳಿದು ಬಂದಿದ್ದಾರೆ. ಹಾಗಾಗಿ ಅಷ್ಟು ಜನರನ್ನು ಪ್ರೀತಿ ಮಾಡಿದ್ದೇನೆ ಅನ್ನೋದು ನನಗೆ. ಓಕೆ ಸರ್, ಕಂಬಳದಲ್ಲಿ ಮಾತ್ರ ಅಲ್ಲದೆ ನೀವು ಅವರ ಕುಟುಂಬಕ್ಕೆ ಕೂಡ ಆತ್ಮೀಯರಾಗಿದ್ದವರು. ಹಾಗಾಗಿ ನೀವು ಕೆಲವೊಂದು ಕಡೆಗಳಲ್ಲಿ ಹೋಗಿದ್ದು, ಒಟ್ಟಿಗೆ ಹೋಗಿದ್ದು, ಆ ನೆನಪುಗಳನ್ನ ಒಮ್ಮೆ ಮೆಲುಕು ಹಾಕ್ಬೋದಂತ, ಎಲ್ಲೆಲ್ಲ ಹೋಗಿದ್ದೀರಿ? ಇಲ್ಲ, ನಾವು ಬೆಂಗಳೂರು ಕಂಬಳದಾಗ ನಾವು ಸಂಪೂರ್ಣವಾಗಿ ಒಟ್ಟಿಗೆ ಇದ್ದವರು. ಈಗ ಅಲ್ಲಿ ಈಗ ಮೈಸೂರಿಗಾದರೂ ಅಷ್ಟು ದೊಡ್ಡ ಕೆಲಸ ಮಾಡಬೇಕಂತ ಏನಿಲ್ಲ. ಬೆಂಗಳೂರು ಕಂಬಳ ಆದಾಗ ಅಲ್ಲಿ ಕಂಬಳ ಅದಕ್ಕೆ ಖರ್ಚು, ಟ್ರ್ಯಾಕ್ ಎಲ್ಲ ಮಾಡ್ಬೋದು. ಕೋಣಗಳೇ ಹೋಗದೇ ಇದ್ದರೆ ಕಂಬಳ ಹೇಗಾಗಿ. ಹಾಗಾಗಿ ನಾನು ಪ್ರತಿ ಕೋಣಗಳ ಯಜಮಾನರ ಮನೆಗೆ ಹೋಗಿ ಅವ್ರಿಗೆ ಕನ್ವಿನೆನ್ಸ್ ಮಾಡಿ, ಅಂದರೆ ಲಾಂಗ್ ಜರ್ನಿ ಅಲ್ವಾ, ಇನ್ನು ಘಾಟ್ ಸೆಕ್ಷನ್ ಬೇರೆ ಇದೆ, ಅಲ್ಲಿ ಕೋಣಗಳಿಗೆ ಹೋಗಿ ಸಮಸ್ಯೆ ಅದೆಲ್ಲ ಹೇಳಿದಾಗ ಅವ್ರಿಗೆ ಕನ್ವಿನೆನ್ಸ್ ಮಾಡಿ ಅಷ್ಟು ದಿನಗಳು ಅಲ್ಲಿಂದ ಬಂದರೆ ಮತ್ತೆ ಮನೆಗೆ ಬರೋದು, ಮನೆಗೆ ಬಂದು ಡಿಸ್ಕಸ್ ಮಾಡೋದು, ಅವರೇ ಹೇಳಿದ್ದಾರೆ ಅವರಿಗೆ ಹೀಗೆ, ಅಂದರೆ ಒಂದೊಂದು ವಿಚಾರಗಳು ಕೂಡ. ಆಮೇಲೆ ಅಲ್ಲಿ ಕಂಬಳಕ್ಕೆ ಹೋದಾಗ 2-3 ಕೋಣಗಳು ಒಟ್ಟಿಗೆ ನಾವು ಇಲ್ಲಿಂದ ಉಪ್ಪಿನಂಗಡಿ ಹೋಗಿದ್ದು, ಅಲ್ಲಿ ರೂಮಲ್ಲಿದ್ದು, ಅಲ್ಲಿ ಕೂಡ ನಮ್ಮೊಟ್ಟಿಗೆ ಯಾರಾದರೂ ಇದ್ದೆ ಒಂದು ಈಗ ರೂಮಲ್ಲಿ ಇದ್ದಿದ್ದಲ್ಲ, ಅವು ಅಣ್ಣಗೆ ಐಟಿ ರಜೆ ಪಡಿಸಿ ಅಣ್ಣ ಅಂದರೆ ಅವನಿಗೆ ಆ ಥರ ನನಗೆ ತೊಂದರೆಗಳಾಗಬಾರ್ದು ಅಂತ ಅಣ್ಣನ ಬೆಡ್ ಹಿಡಿಯಲ್ಲ ಜಪೇರುವಲ್ಲಿ. ಹಾಗಾಗಿ ಇದನ್ನೆಲ್ಲ ದುಡ್ಡು ಕೊಟ್ಟರು ಸಿಗೋಂಥ ವಿಚಾರಗಳಿದೆ. ಹಾಗಾಗಿ ನನಗೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಅಂದರೆ ಅವಂಥ ಮಗುವಿನ ಮನಸ್ಸು. ಮೊನ್ನೆ ನಿಟ್ಟೆಗೆ ನಾನು ಕೂಡ ಹೋಗಿದ್ದೆ ಅವಳ ಮಗಳ ಅಡ್ಮಿಷನಿಗೆ. ಅಲ್ಲೆಲ್ಲ ಈ ಕಂಬಳಗಿಂತ ನಮಗೆ ಒಂದಷ್ಟು ಸ್ನೇಹಿತರು ಸಿಕ್ಕಿದ್ದಾರೆ. ಅವನ ಮಗಳು ಹೇಳ್ತಾ ಇಲ್ಲಂತೆ, ಹುತ್ತುರುಡ್ಲ ನಂಗೆ ಇದು ಜನ ತೆಗೆದು ಅಂತ. ಅಂದರೆ ಅವನಿಗೆ ಒಂದು ಧೈರ್ಯ, ಅಂದರೆ ಒಂದು ಮನಸ್ಸು ಹೆಣ್ಮಗಳು, ಇನ್ನು ಎಲ್ಲೋ ಒಂದು ರಕ್ಷಣೆ ಏನು ಆ ವಿಷಯಗಳು ಬರ್ತದಲ್ಲ. ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ಗಳು ಅವನದು ಪರಿಚಯದವರು, ಬಟ್ ನನಗೆ ತುಂಬ ಪರಿಚಯದವರು. ಹಾಗಾಗಿ ಅಲ್ಲಿ ಹೇಳಿದ್ದೆ, ಮಗುವಿಗೆ ಏನಾದರೂ ತೊಂದರೆ ಆದರೆ ನಾವು ಇಲ್ಲಿಂದ ಬರಬೇಕಾದ್ರೆ 1-1.5 ಗಂಟೆ ಬೇಕು, ನೀವು ಇಲ್ಲಿ ಹತ್ತಿರದವರು, ಅವಳಿಗೆ ಸಂಪೂರ್ಣವಾಗಿ ರಕ್ಷಣೆ ಕೊಡಬೇಕು ಅನ್ನೋಂಥ ಮಾತುಗಳನ್ನು ಇವನ ಎದುರಲ್ಲಿ ಹೇಳಿದೆ. ಹಾಗಾಗಿ ಅವನಿಗೆ ತುಂಬ ಒಂದು ಕಾನ್ಫಿಡೆನ್ಸ್ ಅವನಿಗೆ ಇದ್ದಾರೆ ನನಗೆ ಅಂತೇಳಿ. ಸೊ ಆ ಮನೋಸ್ಥಿತಿ ಬರಬೇಕಾದ್ರೆ ನಮ್ಮನ್ನು ಆ ಕ್ರಮದಲ್ಲಿ ಇಟ್ಟುಕೊಂಡಿದ್ದಾನೆ ಅಂತ. ನಾನು ಒಂದು ದಿವಸ ಎಲ್ಲಿಗೆ ಬಂದಾಗ ಅವನು ಎಂತ ಹೇಳಿದ್ರೆ, ನಾನು ಒಂದು ಅರ್ಧ ಗಂಟೆ ಮಾತಾಡಿದ ಅಂತ. ಆ ಅರ್ಧ ಗಂಟೆ ಮಾತಾಡ್ಲಿಕ್ಕೆ ಕೂತವ ಬೆಳಿಗ್ಗೆ 11 ಗಂಟೆಗೆ ನಾವು ಮಾತಾಡ್ಲಿಕ್ಕೆ ಶುರು ಮಾಡಿದ್ದು. 4 ಗಂಟೆವರೆಗೆ ಊಟವೂ ಮಾಡಲಿಲ್ಲ, ಏನೂ ಇಲ್ಲ, 4 ಗಂಟೆವರೆಗೆ ಮಾತಾಡಿದ್ದೆ, ಅರ್ಧ ಗಂಟೆ ಅಂತೇಳಿ. ಸೊ ಆ ದಿನಗಳು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಆ ಒಡನಾಟಗಳು, ಆ ದಿನಗಳು, ಎಷ್ಟು ವಿಚಾರಗಳು ಮಾತಾಡಿದ್ರು ಅವನ ಹತ್ರ ಬೇಕಾದಷ್ಟು ವಿಚಾರಗಳಿತ್ತು. ಹಾಗಾಗಿ ಆ ಸಂಭ್ರಮದ ದಿನಗಳನ್ನು ಈಗ ಒಂದೊಂದೇ ರಿನ್ಯೂವಲ್ ಮಾಡ್ತಾ ಇದ್ದೀನಿ ನಾನು. ಆ ದಿನಗಳು ಹೇಗಿದ್ದು, ಅಷ್ಟೆಲ್ಲ ಆಗುತ್ತೆ, ನಿರಂಜನ ಇಲ್ಲಲ್ಲ ಅಂತೇಳಿ. ನೀವು ಹೇಳಿದ್ರಿ ಮಾತಾಡಿದಾಗ ನನ್ನ ಅಡ್ವೈಸರ್ ಅವರು ಅಂತ ಹೇಳಿದ್ರಿ ಸರ್. ನೀವು ಕೂಡ ಅವರಿಗೆ ಹೇಳ್ತಾ ಇದ್ರ ನಾಟಕ ಬರೆಯುವಾಗ ಆಗಿರ್ಬೋದು, ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೋ ಅಂತ ಅನ್ನುವಂಥದ್ದು, ಈ ಥರ ಎಲ್ಲ ಆಗ್ತಾ ಇತ್ತು? ಖಂಡಿತ ಇಲ್ಲ, ನಮ್ದೊಂದು ಪ್ಲಾನ್ ಇತ್ತು ಈ ಸಲ. ಈಗ ನಾಟಕ ಅಂತ ಹೇಳಿದ್ರೆ ನಾನು ಅಂದರೆ ಈ ಸಮಾಜದ ಕಟ್ಟುಕಟ್ಟೆಗಳಾಗ, ಅಂದರೆ ಈಗ ನಮ್ಮ ಕಮ್ಯುನಿಟಿ ಬಂಟು ಕಮ್ಯುನಿಟಿಯಲ್ಲಿ ಈ ಕ್ರಮಗಳು, ಮದುವೆ, ನಿಶ್ಚಿತಾರ್ಥ ಅಥವಾ ಉತ್ತರ ಕ್ರಿಯೆ, ಇಂಥ ಒಂದು ಬುಕ್ ಮಾಡಬೇಕಂತ ಆಸೆ ಇತ್ತು ನನಗೆ. ಅಂದರೆ ಒಂದೊಂದು ಊರಿನಲ್ಲಿ ಒಂದೊಂದು ಕ್ರಮ, ಒಂದು ನಿಶ್ಚಿತಾರ್ಥ ಕ್ರಮ ಬೇರೆ, ಒಂದು ಮದುವೆ ಕ್ರಮ ಬೇರೆ,
ಆ ಕಮ್ಯುನಿಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಬುಕ್ ಮಾಡುವಂಥ ಯಾರೆಲ್ಲ ನಾನು ನೀನು ಮತ್ತು ವಕೀಲ ದುರ್ಗಾಪ್ರಸಾದ್ ಕುಂಬ್ರ ನಾವು ಕೂತ್ಕೊಂಡು ಈ ಮಳೆಗಾಲದಲ್ಲಿ ಬರೆಯುವಂಥದ್ದು ಎಲ್ಲ ಆಲೋಚನೆಗಳಿತ್ತು. ಅವನ ಹತ್ರ ಇದ್ರೆ ಈಗ ಇಲ್ಲಿ ಆಸ್ಪಾಸ್ನಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ, ಅದು ಮನೆ ಸಿದ್ಧಾರ್ಥ ಇರಲಿ, ಮದುವೆ ಇರಲಿ, ಅದು ನಿರಂಜನ ರೈ ಬೇಕು. ಹಾಗಾಗಿ ಅವನಿಗೆ ಸ್ವಲ್ಪ ಅನುಭವ ಉಳಿತು, ನಮಗೊಂದು ಸ್ವಲ್ಪ ಅನುಭವ ನಮಗೂ ಇದೆ. ಅದನ್ನು ಒಟ್ಟು ಮಾಡಿಕೊಂಡು ಮಾಡುವ ಅದೊಂದು ಸಮಾಜಕ್ಕೊಂದು ಒಳ್ಳೆ ಕೊಡುಗೆ ಅಂತೇಳಿ ಅವನಿಗೆ ತುಂಬ ಇಷ್ಟ ಇತ್ತು ಅದು. ಈಗ ಅಡ್ವೈಸ್ ಅಂತ ಹೇಳಿದರೆ ನನ್ನ ಹತ್ರ ಸಮಸ್ಯೆಗಳು ಬಂದಾಗ ಅವನು ಅಣ್ಣ ಇಂಚೆ ಉಂಟು ನಾಳೆ ಮಲ್ಕೊಳ್ಳಿಕ್ಕೆ ಅಂತ ನನಗೆ ಬಂದಾಗ ಅವನಿಗೆ ಫೋನ್ ಮಾಡಿ ಕೇಳೋಣ, ಅಣ್ಣ ಇದು ನಾಳೆ ಮಂಡ್ಯ ಚಾನಲ್ ಪಡ್ಜ ಯಾಕೆ ಶಾದಿ ಉಂಟು ಅಂತ. ಸೊ ಇಲ್ಲಿ ಸಮಸ್ಯೆಗಳು ಬರದೇ ಇರೋರು ಯಾರೂ ಇಲ್ಲ, ಆದರೆ ಸಮಸ್ಯೆಗಳಿಗೆ ಒಂದು ದಾರಿ ಅಂತ ಸಿಗ್ತದೆ. ಸಮಸ್ಯೆ ಇಲ್ಲದವ್ರು ಯಾರೂ ಇಲ್ಲ. ಆದರೆ ನಾವು ಆಲೋಚನೆ ಮಾಡುವ ದೃಷ್ಟಿಕೋನ ಆಗಿರಬೇಕು ಅಂತ, ಆ ಸಮಸ್ಯೆಗೆ ಪೂರಕವಾಗಿ ನಾವು ಏನು ಮಾಡೋದು ಅಂತ ಒಟ್ಟು ಏನಾದರೂ ಸಲಹೆ ಕೊಡೋದಲ್ಲ. ಆ ಗಟ್ಟಿ ಸಲಹೆಗಳು ಬಂದಾಗ ಅದು ಸಕ್ಸಸ್ ಕೂಡ ಆಗ್ತದೆ. ಆಗ ನಮಗಾಗೋದು ಇವನ ಹತ್ರ ಸ್ವಲ್ಪ ಬ್ರೈನ್ ಇದೆ ಅಂತ. ಸೊ ಹಾಗಾಗಿ ಅಂಥ ವಿಚಾರಗಳು ತುಂಬಾ ನಾವು ಹಂಚಿಕೊಂಡಿದ್ದೇವೆ. ಅವನು ನನಗಿಂತ 8 ವರ್ಷ ಚಿಕ್ಕವನು, ಅಂದರೆ ನನಗಿಂತ ಒಂದು 15 ವರ್ಷ ದೊಡ್ಡವನಾಗಿ ವ್ಯವಹಾರ ಮಾಡ್ತಾ ಇದ್ದ ಅಂತ. ಸೊ ಬ್ರೈನ್ ಎಲ್ರಿಗಿದೆಮ್ಮ, ಆ ಬ್ರೈನ್ ಇರೋದು ಇಷ್ಟೇ, ನಾವು ತುಳುವಿನಲ್ಲಿ ಕಡಂಜಿಕಾಯಿ ಅಂತ ಹೇಳ್ತೀವಿ ಅದಕ್ಕೆ, ಅಷ್ಟೇ ದೊಡ್ಡ ಪ್ರಮಾಣ ಬ್ರೈನ್ ಇದ್ದು ಮೆದುಳು. ಅಲ್ಲಿ ಅದಕ್ಕೆ ಕೊಡುವಂಥ ಕೆಲಸಗಳು ಅದು ನಮ್ಮ ಹತ್ರ ಒಳಗಿಂದ ಬರಬೇಕು ಅಂತ. ಎಷ್ಟು ಅವರನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅನ್ನುವಂಥದ್ದು ನಿಮ್ಮ ಮಾತಿಗಿಂತ ನಾನು ಆರಂಭದಿಂದಲೇ ನೋಡ್ತಾ ಇದ್ದೀನಿ, ನಿಮ್ಮ ಕಣ್ಣೇ ಹೇಳುತ್ತೆ ಸರ್. ಅಷ್ಟೊಂದು ನಿಮ್ಮನ್ನ ಭಾವುಕರನ್ನಾಗಿಸಿದೆ. ಹಾಗಾಗಿ ಅವರು ಯಾವತ್ತೂ ನಿಮ್ಮ ಜೊತೆಗೆ ಅಜರಾಮರಾಗಿ ಇರಲಿ ಅಂತ ನಾವು ಆಶಿಸ್ತೀವಿ. ಇನ್ನೊಂದು ಜನ್ಮ ಅಂತ ಇದ್ರೆ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಬೇಕು ಅವಳಿ ಜೋಳಿ ಮಕ್ಕಳಾಗಿ ಅಂತ ನನಗೊಂದು ಆಸೆ. ಅಂದರೆ ಅಷ್ಟು ನಾವು ಬೆರ್ತಿದ್ದೀವಿ. ಹಾಗಾಗಿ ಅದೊಂದು ಆಸೆ ಇದೆ. ದೇವರು ಏನಾದರೂ ಮುಂದಿನ ಜನ್ಮ ಅಂತ ಇದ್ದರೆ ಆ ಥರ ಆದರೆ ಒಳ್ಳೇದು ಅಂತ ದೇವರ ಪ್ರಾರ್ಥನೆ ಮಾಡೋದು ನಾನು. ಬೇರೆ ಏನು ಮಾತುಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತೂ ನಿರಂಜನ ಒಬ್ಬ ಪ್ರತಿಭಾವಂತ. ಬೇರೆ ನಿರಂಜನ ಇಲ್ಲದ ಕ್ಷೇತ್ರಗಳಿಲ್ಲ. ಅದು ಸಹಕಾರಿ ಕ್ಷೇತ್ರ ಇರ್ಬೋದು, ಧಾರ್ಮಿಕ, ರಾಜಕೀಯ, ಇನ್ನು ಕಂಬಳ ಕ್ಷೇತ್ರ, ನಾಟಕ ರಂಗ, ಎಲ್ಲದರಲ್ಲೂ ಒಬ್ಬ ಮಿಂಚಿ ಮರೆಯಾದ ನನ್ನ ತಮ್ಮ. ಸುಸ್ತು ಅನ್ನೋದೇ ಇಲ್ಲದೆ ದುಡಿತಾ ಇದ್ರು ಸರ್. ಎಲ್ಲದರಲ್ಲೂ ಕೂಡ ತುಂಬಾನೇ ಆಸಕ್ತಿಯಿಂದ ಇರ್ತಾ ಇದ್ರು. ಹಾಗಾಗಿ ಆತ್ಮೀಯರು ಅನ್ನೋದಲ್ಲದೆ ಅವರನ್ನ ದೂರದಿಂದ ನೋಡಿದವರು ಕೂಡ ಕಣ್ಣೀರು ಹಾಕಿದ್ದಾರೆ ಅನ್ನುವಂಥದ್ದು. ನಿರಂಜನ ರೈ ಇಜ್ಜರಿಗೆ ಅಯ್ಯೋ ಅಂತ ಹೇಳಿದವರು ಇದ್ದಾರೆ ಸರ್. ಹಾಗಾಗಿ ನೀವು ಸಿಕ್ಕಿ ಮಾತನಾಡಿದವರಲ್ಲಿ ಹೇಳ್ಬೋದು ಸರ್, ಮಲ್ಲೇಜ್ಜನ ಮುಟ್ಟುಗುಲ್ಲೆರು ಅನ್ನುವಂಥದ್ದು. ಆದ್ರೆ ನಿಮ್ಗೆ ಸಿಕ್ಕಿ ಮಾತನಾಡೋದಕ್ಕೆ ಆಗದೇ ಇರುವಂತಹ ಅದೆಷ್ಟೋ ಮನಸ್ಸುಗಳು ಇವಾಗ್ಲೂ ಕೂಡ ಕಣ್ಣೀರು ಹಾಕ್ತಾ ಇರ್ಬೋದು ಸರ್. ಅವರಿಗೆ ಏನ್ ಹೇಳ್ತೀರಾ ಅಂತ ನಮ್ಮ ವಾಹಿನಿಯ ಮೂಲಕ? ಒಂದಂತ ಹೇಳೋದು, ನಾನು ಇಲ್ಲ ಅನ್ನೋದು ಕೊರತೆ, ನಮ್ಮ ಸಮಾಜಕ್ಕೆ ಕೊರತೆ ಇದೆ. ಆದರೆ ಇದ್ದಾನೆ ಅನ್ನೋದು ನಾವು ಭಾವಿಸಿಕೊಳ್ತೇವಲ್ಲ, ಅದು ನಿರಂಜನ ರೈ ಕೊಡುವಂಥ ಗೌರವ ಮತ್ತು ಅವನು ಒಳ್ಳೆತನ ಅಂತ. ಒಳ್ಳೆತನ ಬಿಟ್ಟು ಹೋಗಿದ್ದಾನೆ. ಹಾಗಾಗಿ ನಿರಂಜನ ರೈ ಇದ್ದಾನೆ ಅನ್ನುವಂಥ ಒಂದು ವಿಚಾರವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಅವನ ಫ್ಯಾಮಿಲಿ ಏನಿದೆ ನಮ್ಮಿಂದ ಆದರೆ ಅವರಿಗೊಂದು ಒಳ್ಳೆ ಹಾರೈಕೆ, ಅಥವಾ ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ಒಂದು ಬೆಳಗ್ಗೆ ಮನೆ ಒಳಗೆ ಬಂದು ಹೇಗಿದ್ದೀರಮ್ಮ, ಅವ್ರ ಹತ್ರ ಯೋಗಕ್ಷೇಮ ವಿಚಾರಿಸುವಷ್ಟು ಒಂದು ಸೌಜನ್ಯ ಇರಲಿ. ಅಂದರೆ ಅವನ ಮೇಲೆ ನಿಮಗೆ ಪ್ರೀತಿ ಇದ್ದರೆ ಹೆಂಡತಿ ಮಕ್ಕಳ ಹತ್ರ ಒಂದು ಮಾತಾಡಿಸಿ ಹೋಗುವಂಥ ಒಂದು ಔದಾರ್ಯ ಇರಲಿ ಅವರಿಗೆ ಒಂಟಿತನ ಕಾಡಬಾರ್ದು ಅಂತ ನಾನು ಹೇಳೋದು. ಅವರಿಗೆ ಯಾವತ್ತೂ ಕೂಡ ಒಂಟಿತನ ಕಾಡಬಾರ್ದು. ನಮ್ಮ ಗಂಡನ ಇಷ್ಟು ಸ್ನೇಹಿತರು ನಮ್ಮ ಯೋಗಕ್ಷೇಮ ಕೇಳ್ತಾರೆ ಅನ್ನೋದು ಧೈರ್ಯ ಕೊಡುವಂಥ ಕೆಲಸ ಮಾಡುವಂಥ. ದಿನ ನಾನು 50 ಕಿಲೋಮೀಟರ್ ಬಂದು ಹೋಗ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಹಾಗಾಗಿ ಅವನನ್ನು ಪ್ರೀತಿ ಮಾಡುವಂಥ ಒಂದಷ್ಟು ಜೀವಗಳು ಇಲ್ಲಿ ಆಸ್ಪಾಸ್ನಲ್ಲಿ ಇದ್ದಾರೆ. ಕನಿಷ್ಠ ಪಕ್ಷ ಅವರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ಅದು 4-5 ದಿನಕ್ಕೆ ಮುಗ್ದು ಹೋಗ್ತದೆ, ಎಲ್ಲ ಮರೆತು ಹೋಗ್ತದೆ. ಮತ್ತೆ ಅದು ನಾವು ಹೇಳ್ತೇವೆ. ಹೌದು, ಅದು ನಾನು ಯಾವತ್ತೊಂದು ಮಾತು ಹೇಳ್ತೇನೆ, ಸತ್ತಾಗ ಇಲ್ಲ ಅಂತ ಅನ್ನೋದು ಎಲ್ಲ ಇದೆ. ಆ 13 ದಿನ ತಪ್ಪಿದ್ರೆ 16 ದಿನ ಅಲ್ಲಿಗೆ ದೇವರೊಂದು ಸ್ಟೆಬಿಲಿಟಿ ಕೊಡ್ತಾನಂತೆ ಮನಸ್ಸಿಗೆ, ಮರೀಲಿಕ್ಕೆ. ಇಲ್ಲ ಪ್ರಪಂಚ ಉಳಿಲಿಕ್ಕಿಲ್ಲ. ಈಗ ಎಷ್ಟೋ ಘಟನೆಗಳು ಆಗಿದೆ, ಎಷ್ಟೋ ಮರಣಪಟ್ಟಿದ್ದಾರೆ, ಎಷ್ಟೋ ಪ್ರೀತಿಸುವವರು ಸತ್ತಿದ್ದಾರೆ, ಎಲ್ಲ ಆಗಿದೆ. ಆ ಶೋಕವೇ ಇದ್ದರೆ ಪ್ರಪಂಚ ನಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇವರೊಂದು ಗಟ್ಟಿ ಮನಸ್ಸು ಕೊಡ್ತಾರಂತೆ. ಹಾಗಾಗಿ ನಾವುಗಳು ಎಲ್ಲ ವಿಚಾರಣೆ ಮಾಡಿದಾಗ ಅವ್ರಿಗೊಂದು ಗಟ್ಟಿತನ ಬರ್ತದೆ ಅನ್ನೋದು. ಈಗ ಹೆಂಡತಿ ಮಗಳಿಗೆ ನಾವು ಹೇಗಿದ್ದೀರಿ, ಇದು ನಿರಂಜನ ರೈ ಕೊಡುವಂಥ ಏನು ಶ್ರದ್ಧಾಂಜಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಅವನಿಗೆ ಇನ್ನೇನು ನಾವು ಕೊಡ್ಲಿಕ್ಕಿಲ್ಲ. ಅವರು ನೋಡಿದ್ರೆ ಅವನಿಗೊಂದು ಆತ್ಮ ಇದ್ದರೆ, ಆತ್ಮ ನೋಡ್ತಾ ಇದ್ದರೆ ತೊಂದರೆ ಇದೆ. ಬಡಜಿ ಮಾಲಿನೊಂಜಿ ಕೇಳೊಂದಿಲ್ಲ ಇರತ್ತೆ. ಅವ್ರಿಗೇನು ತಂದು ಹಾಕೋದು ಬೇಡ, ಅವರಿಗೆ ಅನ್ನ ಎಲ್ಲ ಅದಕ್ಕೆ ವ್ಯವಸ್ಥೆ ಮಾಡಿದ್ದಾನೆ. ಅಟ್ಲೀಸ್ಟ್ ಒಂದು ಬಾಯಿ ಮಾತು, ಹೇಗಿದ್ದೀರಿ, ಒಂದು ಚೆನ್ನಾಗಿ ಅವ್ರ ಹತ್ರ ಮಾತಾಡಿ ಅವ್ರು ಮಾಡಿದರೆ ಅವನಿಗೂ ಆತ್ಮಕ್ಕೆ
ಶಾಂತಿ ಸಿಕ್ಕಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈ ನೋವಿನ ಕ್ಷಣದಲ್ಲಿ ಕೂಡ ನಮಗೆ ಟೈಮ್ ಮಾಡಿ ಮಾತನಾಡಿದ್ರಿ ಸರ್. ನಿಮ್ಮ ಒಂದು ಒಡನಾಟವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ. ಎಷ್ಟೋ ಜನರಿಗೆ ನಿರಂಜನ್ ರೈ ಅಂತ ಹೇಳಿದ್ರೆ ಅದೊಂದು ವ್ಯಕ್ತಿ ಆಗಿರಲಿಲ್ಲ, ಶಕ್ತಿ ಆಗಿ ಇತ್ತು ಅನ್ನೋವಂಥದ್ದು. ಹಾಗಾಗಿ ಇಷ್ಟು ಹೊತ್ತು ನಮಗೆ ಟೈಮ್ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಹಾಗಾಗಿ ನೀವು ಹೇಳಿದ್ರಿ ನಾವು ಮುಂದಿನ ಜನ್ಮ ಅಂತ ಇದ್ರೆ ಅವಳಿ ಜವಳಿ ಮಕ್ಕಳಾಗಿ ಹುಟ್ಟಬೇಕು ಅಂತ, ಅದು ದೇವರು ತಥಾಸ್ತು ಅಂತ ಹೇಳಿ ಅಂತಾನೂ ನಾನು ಆಶಿಸ್ತೇನೆ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಿರಂಜನ್ ರೈ ಮಠಂತ ಬೆಟ್ಟು, ಎಡ್ತೂರು ರಾಜೀವ್ ಶೆಟ್ರು ಮತ್ತು ಇವರು ತುಂಬಾನೇ ಆತ್ಮೀಯರಾಗಿದ್ದವರು. ಗೆಳೆತನದಿಂದ ಆರಂಭವಾಗಿದ್ದು ಅಣ್ಣ ತಮ್ಮ ಅನ್ನೋ ರೀತಿಯಲ್ಲಿವರೆಗೆ ಬೆಳೆದು ನಿಂತಿದೆ ಅನ್ನುವಂಥದ್ದೇ ಗೊತ್ತಾಗುತ್ತೆ. ಮನೆಯೊಂದಿಗೆ ಇವರು ಕೂಡ ಮನೆ ಮಗನಾಗಿಯೇ ಇದ್ರು. ಈ ಮನೆಗೆ ಬಂದಾಗ ಅವರು ಅಲ್ಲಿಗೆ ಹೋದಾಗ ಅಲ್ಲಿ ಅವರು ಮನೆ ಮಗನಾಗಿಯೇ ಇದ್ರು ಅನ್ನುವಂಥದ್ದು. ಇಷ್ಟೊಂದು ಆತ್ಮೀಯರಾಗಿದ್ದಾಗ ಒಮ್ಮೆಲೆ ಅವ್ರು ಇಲ್ಲ ಅಂತ ಹೇಳಿದಾಗ ಎಷ್ಟೊಂದು ನೋವಾಗುತ್ತೆ ಅನ್ನುವಂಥದ್ದು ಎಡ್ತೂರು ರಾಜೀವ್ ಶೆಟ್ರ ಮಾತಿಗಿಂತ ಜಾಸ್ತಿ ಆಗಿ ಅವರ ಕಣ್ಣಲ್ಲಿ ಗೊತ್ತಾಗುತ್ತೆ ಅನ್ನುವಂಥದ್ದು. ಅದೆಷ್ಟೋ ಜನ ಇವಾಗಲೂ ಕೂಡ ಕಣ್ಣೀರನ್ನ ಹಾಕ್ತಾ ಇರ್ಬೋದು. ನಿರಂಜನ್ ರೈ ಮಠಂತ ಬಿಟ್ಟು ಇಲ್ಲ ಅನ್ನುವಂತಹ ನೋವು ಪ್ರತಿಯೊಬ್ಬರಿಗೂ ಕೂಡ ನೋವನ್ನ ಭರಿಸುವಂತಹ ಶಕ್ತಿ ಆ ದೇವರು ಕೊಡ್ಲಿ ಅಂತ ಹೇಳ್ತಾ, ಅದರ ಜೊತೆಗೆ ನಿರಂಜನ್ ರೈ ಅವರ ಧರ್ಮಪತ್ನಿ ಹಾಗೇನೆ ಮಗಳು ಅವರಿಗೆ ಕೂಡ ದೇವರು ಶಕ್ತಿಯನ್ನ ಕೊಡ್ಲಿ. ನಿರಂಜನ್ ರೈ ಅವರು ನಮ್ಮ ಜೊತೆಗೆ ಇಲ್ಲ ಅನ್ನೋದನ್ನ ಯಾರೂ ಕೂಡ ಯೋಚನೆ ಮಾಡದೆ ಅವ್ರು ನಮ್ಮ ಜೊತೆಗೇನೆ ಇದ್ದಾರೆ, ಶಕ್ತಿಯಾಗಿದ್ದಾರೆ ಅಂತ ಯೋಚನೆ ಮಾಡ್ತಾ ಮುಂದೆ ಸಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. Website www.vivekanandapuc.com.